ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಈ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಅಸುರಕ್ಷಿತ ವಲಯದಲ್ಲಿ ಸೆರೆಮನೆ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜೈಲುಗಳು ಕೈದಿಗಳ ಮನಪರಿವರ್ತನಾ ಕೇಂದ್ರ ಆಗಬೇಕೆಂಬ ಮಾತಿದೆ. ಒಮ್ಮೆ ಜೈಲಿಗೆ ಹೋದಾತ ಇನ್ನೊಮ್ಮೆ ಜೈಲಿಗೆ ಹೋಗಲಾರ ಎಂಬ ನಿರ್ಧಾರಕ್ಕೆ ಬರುವ ಮಟ್ಟದಲ್ಲಿ ಜೈಲುಗಳು ಇರಬೇಕಾಗಿದೆ. ಆದರೆ ಮಂಗಳೂರು ಜೈಲು ಇವೆಲ್ಲದರ ಹೊರತಾಗಿ ವಿಭಿನ್ನವೇ ಆಗಿವೆ. ಕ್ರಿಮಿನಲ್ಗಳಿಗೆ ಮತ್ತಷ್ಟು ಕ್ರಿಮಿನಲ್ ಚಟುವಟಿಕೆ ನಡೆಸಲು ಪ್ರೇರಣೆ ನೀಡುವ ಕೇಂದ್ರವಾಗಿದೆ. ದುಡ್ಡು ಕೊಟ್ಟರೆ ಮಂಗಳೂರು ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತದೆ. ಹಾಗಾಗಿ ಮಂಗಳೂರು ಜೈಲು ಕ್ರಿಮಿನಲ್ಗಳ ಸ್ವರ್ಗ. ಜೈಲಿನ ವ್ಯವಸ್ಥೆ ಸುಧಾರಣೆಯಾಗದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡುವುದು ಸಾಧ್ಯವಿಲ್ಲ. ಯಾವುದಾದ್ರೂ ಸಣ್ಣ ಪುಟ್ಟ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಜೈಲು ಸೇರಿದ ಆರೋಪಿಗಳು ಜೈಲಿನಿಂದ ಹೊರಬಂದ ಬಳಿಕ ಕೊಲೆಯಂತಹ ಗಂಭೀರ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವುದು ಕಂಡುಬರುತ್ತಿದೆ. ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ತಪ್ಪಿನ ಅರಿವಾಗಿಸಲು ಜೈಲಿಗೆ ಹಾಕಲಾಗುತ್ತದೆ. ಆದರೆ ಮಂಗಳೂರು ಜೈಲಿನಲ್ಲಿ ಈ ಕೆಲಸ ಮಾಡಬೇಕಾದ ಅಧಿಕಾರಿಗಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಮಂಗಳೂರು ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ನಡುವೆ 2-3 ಬಣಗಳಿವೆ. ಅವರೊಳಗಡೆ ಘರ್ಷಣೆ ನಡೆದಾಗ ನಿಯಂತ್ರಿಸುವುದು ಸಿಬ್ಬಂದಿಗೆ ಸವಾಲಾಗಿದೆ. ಯಾಕೆಂದರೆ ಈ ಹಿಂದೆ ಗಲಾಟೆ ನಿಯಂತ್ರಿಸಲು ಹೋದ ಹಲವು ಸಿಬ್ಬಂದಿಗಳ ಮೇಲೆ ಮಾರಣಾಂತಿಕ ಹಲ್ಲೆಗಳು ನಡೆದ ಉದಾಹರಣೆಗಳು ಅದೆಷ್ಟೋ ಇದೆ. ಇನ್ನೊಂದು ವಿಚಾರ ಎಂದರೆ ಬಹುತೇಕ ಸಿಬ್ಬಂದಿ ಉತ್ತರ ಕರ್ನಾಟಕ ಭಾಗದವರೇ ಇರುವುದು ಸ್ಥಳೀಯ ಭಾಷೆಯ ಮೂಲಕ ಅವರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲರಾಗುತ್ತಿದ್ದಾರೆ. ಬಂದಿಖಾನೆ ಇಲಾಖೆಯ ಉನ್ನತ ಅಧಿಕಾರಿಗಳು ಬಂದಿರುವಾಗಲೇ ಕೈದಿಗಳೊಳಗಡೆ ಹೊಡೆದಾಟ ನಡೆಯುತ್ತಿದೆ. ಮಂಗಳವಾರವೂ ಮುಖ್ಯ ಅಧೀಕ್ಷಕರು ಮಂಗಳೂರಿಗೆ ಬಂದಿದ್ದಾಗಲೇ ಘರ್ಷಣೆ ನಡೆದಿದೆ. ಮಂಗಳೂರು ಜಿಲ್ಲಾ ಕಾರಾಗೃಹವಾಗಿ ಮೇಲ್ದರ್ಜೆಗೇರಿದ ಬಳಿಕ ಎಸ್ಪಿ ಕೇಡರ್ನ ಅಧೀಕ್ಷಕರ ಹುದ್ದೆ ಮಂಜೂರುಗೊಂಡಿದೆ. ಆರಂಭದಲ್ಲಿ ಅಶೀಕ್ ಖಾನ್ ಎಂಬುವರು ಅಧೀಕ್ಷಕರಾಗಿ ಕೆಲಸವನ್ನ ಮಾಡಿದ್ರು. ಪ್ರಸ್ತುತ ಡಿವೈಎಸ್ಪಿ ಕೇಡರ್ನ ಬಿ ಸುರೇಶ್ ಎಂಬುವರು ಅಧೀಕ್ಷಕರಾಗಿದ್ರು. ಮಂಗಳೂರು ಸೂಕ್ಷ್ಮ ಜೈಲಾಗಿರುವುದರಿಂದ ಎಸ್ಪಿ ಕೇಡರ್ನ ಸಮರ್ಥ ಅಧಿಕಾರಿಯ ನಿಯೋಜನೆ ಅವಶ್ಯಕವಾಗಿದೆ. ಜೈಲಿನಲ್ಲಿ ಹೊಡೆದಾಟ ಬಡಿದಾಟ ನಡೆದಾಗ ಹಿರಿಯ ಅಧಿಕಾರಿಗಳು ಬಂದು ಕಾಟಾಚಾರದ ತನಿಖೆ ನಡೆಸಿ ಹೋಗುತ್ತಾರೆಯೇ ವಿನಃ ಯಾವುದೇ ಪ್ರಗತಿದಾಯಕ ಬದಲಾವಣೆಗಳು ಕಂಡುಬರುತ್ತಿಲ್ಲ. ಬ್ಯೂರೋ ರಿಪೋರ್ಟ್, B4 ನ್ಯೂಸ್, ಮಂಗಳೂರು. ಸರ್, ಏನಂದ್ರೆ ಮಂಗಳೂರು ಕಾರಾಗೃಹದಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಜೈಲು ಅಧಿಕಾರಿಗಳಿಗೆ ಏನು ಅಲ್ಲಿ ಸುರಕ್ಷತೆ ಇಲ್ಲದಂತಾಗಿದೆ. ನೋಡಿ, ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರನ್ನೇ ಇಡುವಂತಹ ಸ್ಥಳ ಜೈಲು. ಮಂಗಳೂರಿನ ಜೈಲು ಅಂತ ಹೇಳಿದರೆ ಅದೊಂದು ಸಬ್ ಜೈಲು, ಇದು ನಾಟ್ ಎ ಸೆಂಟ್ರಲ್ ಜೈಲು. ಇಲ್ಲಿ ಶಿಕ್ಷಾಧೀನ ಕೈದಿಗಳನ್ನು ಇಲ್ಲಿ ಇರಿಸುವಾಗಿಲ್ಲ, ಕೇವಲ ವಿಚಾರಣಾಧೀನ ಕೈದಿಗಳನ್ನು ಮಾತ್ರ ಇರಿಸುವಂಥದ್ದು. ಶಿಕ್ಷೆಗೆ ಒಳಪಟ್ಟಂತಹ ಯಾವುದೇ ಕೈದಿಗಳಿರಲಿ ಅವರನ್ನು ಬೇರೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಬೇಕು. ಅದರಿಂದ ಇಲ್ಲಿ ಇಟ್ಟುಕೊಳ್ಳೋದು, ಇಲ್ಲಿ ಕೇವಲ ವಿಚಾರಣಾಧೀನ ಕೈದಿಗಳು ಇರ್ತಾರೆ. ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲೂ ಸಬ್ ಜೈಲುಗಳಿತ್ತು. ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಿಲ್ಲ, ಆಯಾ ತಾಲೂಕಿಗೆ ಸಂಬಂಧಪಟ್ಟ ವಿಚಾರಣಾಧೀನ ಕೈದಿಯನ್ನು ಅಲ್ಲೇ ಇಟ್ಟುಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಅದು ಪೊಲೀಸ್ ಸ್ಟೇಷನ್ನ ಜೊತೆಗೆ ಇರ್ತಾ ಇತ್ತು. ಆಗ ಅದಕ್ಕೆ ಒಂದು ಭದ್ರತೆ ಇರ್ತಾಯಿತ್ತು, ಒಂದು ಹೆದರಿಕೆ ಇರ್ತಾಯಿತ್ತು, ಎಲ್ಲವೂ ಇರ್ತಾಯಿತ್ತು. ಈಗ ಉಡುಪಿಯಲ್ಲಿ ಟೌನ್ ಸ್ಟೇಷನ್ ಎಲ್ಲಿ ಇದೆಯೋ ಇತ್ತು, ಅದರ ಪಕ್ಕದಲ್ಲೇ ಸಬ್ ಜೈಲಿತ್ತು. ಈಗ ಅದು ಹೋಗಿ ಹಿರಿಯಡ್ಕಾಗೆ ಬಿದ್ದಿದೆ. ಹಿಂದೆ ಮಂಗಳೂರು ನಗರಕ್ಕೆ ಸೀಮಿತವಾಗಿ ಸಬ್ ಜೈಲಿತ್ತು. ಬಂಟ್ವಾಳದಲ್ಲಿ ಪೊಲೀಸ್ ಸ್ಟೇಷನ್ನ ಒಳಗಡೆಯೇ ಸಬ್ ಜೈಲಿತ್ತು. 7 ಮಂದಿ ಕೈದಿಗಳನ್ನು ಮತ್ತು ಬೇಕಾದರೆ ಒಂದು 10-15 ಮಂದಿ ಕೈದಿಗಳನ್ನು ಇಟ್ಟುಕೊಳ್ಳುವಂಥ ಸಾಮರ್ಥ್ಯ ಆ ಜೈಲಲ್ಲಿತ್ತು. ಕಾರ್ಕಳದಲ್ಲಿತ್ತು, ಪುತ್ತೂರಲ್ಲಿತ್ತು. ಆ ವ್ಯವಸ್ಥೆ ಇವಾಗ ಯಾಕಿಲ್ಲ ಸರ್? ಅದನ್ನು ಏನು ಮಾಡಿದ್ರು ಅಂತ ಹೇಳಿದರೆ ಪೊಲೀಸರಿಗೆ ಅದೊಂದು ಬರ್ಡನ್ ಆಗುತ್ತೆ ಅಂತ ಇತ್ತು, ಆ ಕೈದಿಗಳನ್ನು ನೋಡಿಕೊಳ್ಳುವುದು.
ನೀವು ಅವರಿಗೆ ಏನಾಗುತ್ತೆ, ಈ ನ್ಯಾಯಾಂಗ ಬಂಧನದಲ್ಲಿರುವಂಥ ಕೈದಿಗಳನ್ನು ನೋಡಿಕೊಳ್ಳೋದು. ಇಲ್ಲ ಇದ್ದರೆ ಅವರು ಕೆಲವೊಂದು ಪ್ರಕರಣಗಳಲ್ಲಿ ಕಸ್ಟಡಿಗೆ ಆಗಿ ಕೆಲವರನ್ನು ತಗೊಂಡಿರ್ತಾರೆ, ಅವರನ್ನು ಇಟ್ಟುಕೊಳ್ತಾ ಇದ್ರು. ಅವರ ಮಧ್ಯೆ ಏನಾದರೂ ಇದಾಗುತ್ತೆ. ಅದರಿಂದಾಗಿ ಶಿಕ್ಷೆಗೊಳಪಟ್ಟಂಥ ಕೈದಿಗಳನ್ನು, ವಿಚಾರಣಾಧೀನ ಕೈದಿಗಳನ್ನು ನೇರವಾಗಿ ಸಬ್ ಜೈಲಿಗೆ. ಆದ್ದರಿಂದಾಗಿ ಸಬ್ ಜೈಲಲ್ಲಿ ಈ ಪ್ರಮಾಣದಲ್ಲಿ ಕೈದಿಗಳಿರೋದು. 300 ಮಂದಿ ಕೈದಿಗಳಿದ್ದರೆ 200 ಮಂದಿಯ ಕೆಪಾಸಿಟಿ ಇರುವಂತಹ ಜೈಲಿದು. ಅದರಿಂದಾಗಿ ಅಲ್ಲಿರೋದು. ಇಲ್ಲಿ ಅಂತ ಈ ಸಾಮಾನ್ಯ ಕೈದಿಗಳನ್ನು, ಅಂದರೆ ಕಳ್ಳತನ ಮಾಡ್ಕೊಂಡು ಬಂದವರು, ಬೇರೆ ಬೇರೆ ವಂಚನೆ ಆರೋಪಿಗಳು, ಇಂಥವ್ರನ್ನೆಲ್ಲ ಇದೇ ಜೈಲಲ್ಲಿ ಇಟ್ಕೊಳ್ತಾರೆ. ಆದರೆ ಇಲ್ಲಿಂದ ಶಿಫ್ಟ್ ಮಾಡೋದು ಯಾರನ್ನಂತ ಹೇಳಿದರೆ ಗ್ಯಾಂಗ್ ವಾರಿಗೆ ಸಂಬಂಧಪಟ್ಟಂಥ ಕೈದಿಗಳಿದ್ದಾರೆ, ಮತ್ತು ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಒಳಗೊಂಡಿದ್ದವರಿದ್ದಾರೆ, ಕುಖ್ಯಾತಿ ಹೊಂದಿದ್ದಂಥ ರೌಡಿಗಳಿದ್ದಾರೆ. ಮತ್ತು ಬಹುತೇಕ ಮಂದಿ ಅಲ್ಲಿನ ಸಿಬ್ಬಂದಿಗಳಿಗೆ ಪರಿಚಯ ಇದ್ದವರೇ ಇರುವುದು ಅಲ್ಲಿಗೆ ಬರುವಂಥ ಕೈದಿಗಳು. ಯಾಕಂತ ಹೇಳಿದರೆ ಅವರು ಎಬಿಚುವಲ್ ಅಫೆಂಡರ್ಸ್, ನಿರಂತರವಾಗಿ ಅಪರಾಧಗಳನ್ನು ಮಾಡ್ತಾ ಇರುವವರು. ಅವರು ಜೈಲಿಂದ ಹೊರಗೆ ಹೋಗಿ ಒಂದು 6 ತಿಂಗಳು 3 ತಿಂಗಳಾಗುವಾಗಲೂ ಪುನೊಮ್ಮೆ ಬರ್ತಾರೆ, ಎಂಟ್ರಿ ಆಗ್ತಾರೆ ಬೇರೆ ಬೇರೆ ಪ್ರಕರಣದಂತೆ. ಇದೇ ರೀತಿ ರೌಡಿಗಳನ್ನು ಸಹ ಅವರು ಒಂದು ಪ್ರಕರಣದಲ್ಲಿ ಜಾಮೀನಾಗಿ ಹೊರಗೆ ಹೋಗಿ ಒಂದು 3 ತಿಂಗಳಾಗುವಾಗ ಪುನಃ ಮತ್ತೊಂದು ಪ್ರಕರಣದಲ್ಲಿ ಸಿಲುಕಿಕೊಂಡು ಪುನಃ ಜೈಲಿಗೆ ಬರ್ತಾರೆ. ಅದರಿಂದ ಅವರೆಲ್ಲ ಪರಿಚಯ ಇದ್ದವರು, ಇಲ್ಲದವರು ಏನಲ್ಲ. ಆದ್ದರಿಂದ ಅಂತಹ ಕೈದಿಗಳು ನಿಯಂತ್ರಿಸಲಿಕ್ಕೆ ಈ ಅಧಿಕಾರಿಗಳಿಗೆ ಸಾಧ್ಯ ಆಗುತ್ತಿಲ್ಲ. ಇಲ್ಲಿ ಮತ್ತೊಂದು ಸಮಸ್ಯೆ ಏನಂತ ಹೇಳಿದರೆ, ಕೈದಿಗಳ ಸಂಖ್ಯೆ ದೊಡ್ಡದು. ಒಂದು 300 ಮಂದಿ ಕೈದಿಗಳಿದ್ದಾರೆ. 300 ಮಂದಿ ಕೈದಿಗಳಲ್ಲಿ ಒಂದು 10% ಕೈದಿಗಳು ಹಾರ್ಡ್ಕೋರ್ಗಳಿರ್ತಾರೆ. ಬೇರೆ 90% ಕೈದಿಗಳು ಹಾರ್ಡ್ಕೋರ್ಗಳಲ್ಲ. ಆದರೆ ಅವರಲ್ಲಿ ಅಪರಾಧಿಕ ಮನೋಭಾವನೆ ಇರ್ತದೆ. ಸಂದರ್ಭ ಸಿಕ್ಕಿದರೆ ಅವರು ಸಹ ವ್ಯಗ್ರರಾಗುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ಅವರಿಗೆ ಏನಾಗಿದೆ ಅಂತ ಹೇಳಿ, ಕೈದಿಗಳಿಗೆ ಜೈಲಿನ ಒಳಗೆ ಬಂದ ಮೇಲೆ ನಾವು ಸೇಫ್ ಅಂತ ಅನ್ನುವಂಥ ಒಂದು ಭಾವನೆ ಇರ್ತದೆ. ಕಾನೂನು ಪ್ರಕಾರವಾಗಿ ನಾವು ಸೇಫ್, ಯಾಕಂತ ಹೇಳಿದರೆ ನ್ಯಾಯಾಲಯದ ಸುಪರ್ದಿಯಲ್ಲಿರುವಂಥವರು. ಆದ್ದರಿಂದ ನಮ್ಮ ಮೇಲೆ ಯಾರು ಇಲ್ಲಿ ಹಲ್ಲೆ ಮಾಡೋದಿಲ್ಲ ಅಂತೇಳಿ. ಪೊಲೀಸ್ ಸ್ಟೇಷನ್ ಅಂತಾದರೆ ಅವರು ಹೆದರೋದು ಯಾಕಂತ ಹೇಳಿದರೆ, ಪೊಲೀಸರು ಸ್ಟೇಷನ್ನಲ್ಲಿ ಒಂದು 10 ಮಂದಿ ಪೊಲೀಸರು ಸೇರಿ ಒಬ್ಬರನ್ನು ಬೆಂಡೆತ್ತಾರೆ. ಕಾನೂನು ಪ್ರಕಾರದ ಅಪರಾಧ ಆಗಿರ್ಬೋದು, ಆದರೆ ಸಮಾಜದ ಹಿತದೃಷ್ಟಿಯಿಂದ ಅದು ಅನಿವಾರ್ಯ. ಇಲ್ಲದ್ರೆ ಈ ಅಪರಾಧ ಜಗತ್ತಿನಲ್ಲಿ ಅಪರಾಧಿಗಳನ್ನು ನಿಯಂತ್ರಿಸಲಿಕ್ಕೆ ಆ ಪೊಲೀಸ್ ಇಲಾಖೆಗೆ ಸಾಧ್ಯನೇ ಇಲ್ಲ. ಅವರ ಕೈಗೆ ಒಂದು ಬೆತ್ತ, ಸೊಂಟಕ್ಕೊಂದು ರಿವಾಲ್ವರ್ ಕೊಟ್ಟಿದ್ದರಿಂದಲೇ ಈ ಅಪರಾಧ ಕೃತ್ಯಗಳು ನಿಯಂತ್ರಣದಲ್ಲಿರೋದು. ಆದರೂ ಪೊಲೀಸರ ಎಷ್ಟು ಹೆದರಿಕೆ ಇದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಅಪರಾಧ ಕೃತ್ಯಗಳು ನಡೀತಲೇ ಇರ್ತವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಕೇವಲ ನಾವು ಪೊಲೀಸರ ವೈಫಲ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬೇರೆ ಬೇರೆ ಕಾರಣಗಳಿವೆ. ಯಾಕಂದರೆ ಪೊಲೀಸರಿಗೆ ಮಾಹಿತಿಯ ಕೊರತೆ ಇರ್ಬೋದು, ಅವರ ಗುಪ್ತಚರ ಇಲಾಖೆಯ ವೈಫಲ್ಯ ಇರ್ಬೋದು, ಮತ್ತು ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗದಿರುವುದಿರುವುದು, ಮತ್ತು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸದೇ ಇರುವುದು, ಇಂಥದ್ದೆಲ್ಲ ಲೋಪದೋಷಗಳಿದೆ. ಲೋಪದೋಷಗಳು ಇಲ್ಲ ಅಂತ ನಾವು ಹೇಳುವುದೇ ಇಲ್ಲ. ಆ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಪೊಲೀಸರಲ್ಲಿಯೂ ಸಿಬ್ಬಂದಿಗಳ ಕೊರತೆ ಇದೆ. ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ 40 ಮಂದಿ ಸಿಬ್ಬಂದಿಗಳ ಸ್ಟ್ರೆಂತ್ ಇದ್ದರೆ, ಒಂದು ಸ್ಟೇಷನಿಗೆ ಒಂದು 40 ಮಂದಿ ಪೊಲೀಸರ ಸ್ಟ್ರೆಂತ್ ಇದೆ ಅಂದ್ಕೊಳ್ಳಿ. ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ, SHO ಅಂತ ಹೇಳ್ತೇವೆ ನಾವು, ಸ್ಟೇಷನ್ ಹೌಸ್ ಆಫೀಸರ್, ಇನ್ಸ್ಪೆಕ್ಟ್ರು. FIRಗೆಲ್ಲ ಸಿಗ್ನೇಚರ್ ಹಾಕಬೇಕು ಇನ್ಸ್ಪೆಕ್ಟರ್. ಅವರ ಕೈ ಕೆಳಗೆ ಮೊದಲಾದರೆ 1 ಸಬ್ ಇನ್ಸ್ಪೆಕ್ಟರ್ ಇದ್ದರು, 2 ಸಬ್ ಇನ್ಸ್ಪೆಕ್ಟರ್. ಈಗ 4 ಸಬ್ ಇನ್ಸ್ಪೆಕ್ಟರ್ಗಳು ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ಗೆ 2, ಕ್ರೈಮಿಗೆ 2 ಅಂತೆಲ್ಲ 2 ಇದ್ದಾರೆ. ಅವರ ಕೈ ಕೆಳಗೆ ಪುನಃ 6 ಮಂದಿ 8 ಮಂದಿ ASIಗಳಿರ್ತಾರೆ, ಒಂದು 10 ಮಂದಿ 12 ಮಂದಿ ಹೆಡ್ ಕಾನ್ಸ್ಟೇಬಲ್ಗಳಿರ್ತಾರೆ, ಒಂದು 10-25 ಮಂದಿ PC-ಗಳಿರ್ತಾರೆ ಅಂತ ಇಟ್ಕೊಳ್ಳಿ. ಇಷ್ಟೂ ಮಂದಿ ಸಿಬ್ಬಂದಿಗಳು ಸಾರ್ವಜನಿಕ ಸೇವೆಗೆ ಲಭ್ಯ ಆಗೋದಿಲ್ಲ. ಬದಲಾಗಿ ಬೇರೆ ಬೇರೆ ಕರ್ತವ್ಯಗಳಿಗೆ ಅವರು ಹೋಗ್ತಾರೆ. ಸ್ಟೇಷನ್ ರೈಟರ್ ಒಬ್ಬರು ಇರ್ತಾರೆ, ಸೆಂಟ್ರಿ ಒಬ್ಬರು ಇರ್ತಾರೆ, ಠಾಣಾ ಬರಗಾರ ತನಿಖಾ ಅಸಿಸ್ಟೆಂಟ್ ಇರ್ತಾರೆ. ಇವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಸೀಮಿತ ಆಗಿದ್ದವರು, ಅವರು ಹೊರಗೆ ಹೋಗುವವರಲ್ಲ. ಸಿಬ್ಬಂದಿಗಳಲ್ಲಿ ಬಂದೋಬಸ್ತಿಗೆ ಹೋಗಬೇಕು, ಕೋರ್ಟ್ ಡ್ಯೂಟಿ ಹೋಗಬೇಕು, VIP ಬಂದೋಬಸ್ತು ಹೋಗಬೇಕು, VIP ಬಾಡಿಗಾರ್ಡ್ ಆಗಿ ಹೋಗಬೇಕು, ಇಂಥ ಎಲ್ಲ ಸಮಸ್ಯೆಗಳಿರ್ತವೆ. ಅದರಿಂದ 40 ಮಂದಿ ಸಿಬ್ಬಂದಿಗಳಲ್ಲಿ ಸಾರ್ವಜನಿಕ ಸೇವೆಗೆ ಅಂತ ಹೇಳಿ ಸಿಗುವುದು, ಇಲಾಖಾ ಕರ್ತವ್ಯಗಂತ ಸಿಗುವುದು ಕೇವಲ 20ರಷ್ಟು. 20 ಮಂದಿ ಸೇವೆ ಆ ರೀತಿಯಾಗಿ ಹೋಗ್ತದೆ.
ಮತ್ತೆ ಅವರು ಕೂಡ ಏನು ಓವರ್ ಡ್ಯೂಟಿ ಮಾಡ್ತಾ ಹಾಗೆ ಅನಿವಾರ್ಯ 20 ಮಂದಿಯನ್ನು ಮ್ಯಾನೇಜ್ ಮಾಡಬೇಕಲ್ಲ, 20 ಮಂದಿ ಇಡೀ 24 ಗಂಟೆಯನ್ನು ಮ್ಯಾನೇಜ್ ಮಾಡಬೇಕು. ಹೌದು. ಅಂಥ ಸಂದರ್ಭದಲ್ಲಿ ಅವರಿಗೆ ಡಬಲ್ ಡ್ಯೂಟಿ, 8 ಗಂಟೆ ಡ್ಯೂಟಿಯನ್ನು 16 ಗಂಟೆ ಮಾಡುವುದು. ಬೆಳಗಿನ ಪಾಳಿಯಲ್ಲಿ ಬಂದವ ಪುನಃ ಸಂಜೆ ಪಾಳಿಗೆ ಬರಬೇಕು, ರಾತ್ರಿ ಪಾಳಿಯಲ್ಲಿದ್ದವನು ಬೆಳಗಿನ ಪಾಳಿಗೆ ಬರಬೇಕು. ಈ ರೀತಿಯಾಗಿ ಅದನ್ನು ಹೇಗಾದರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಅವರಿಗೆ ಅಗತ್ಯಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ರಜೆಯೂ ಸಿಗೋದಿಲ್ಲ. ಅನಿವಾರ್ಯವಾದರೆ ಮಾತ್ರ ಇನ್ಸ್ಪೆಕ್ಟರ್ ರಜೆ ಕೊಡ್ತಾರೆ, ಇಲ್ಲ ರಜೆ ಕೊಡೋದಿಲ್ಲ. ಅವ್ರಿಗೆ ನಿಯಮಿತವಾಗಿ ವಾರಕ್ಕೊಂದು ರಜೆ ಕೊಡಬೇಕಂತಲ್ಲಿ ರೂಲ್ಸ್ ಇದ್ದರೂ ಸಹ ಅವ್ರಿಗೆ ರಜೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಿಬ್ಬಂದಿ ಕೊರತೆ ಇದೆ. ಅದರಿಂದಾಗಿ ಪೊಲೀಸರ ವ್ಯವಸ್ಥೆಯೂ ಹಾಗೇ ಇದೆ, ಸಬ್ ಜೈಲಿನ ಒಳಗಿನ ವ್ಯವಸ್ಥೆಯೂ ಹಾಗೇ ಇದೆ. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸಗಳಿಲ್ಲ. ಸಬ್ ಜೈಲಿಗೆ ಕೈದಿಗಳ ಸುರಕ್ಷತೆಗಾಗಿ, ಯಾಕಂದರೆ ಅವರನ್ನು ಕೋರ್ಟಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಇದಕ್ಕೆಲ್ಲ CARನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಸಬ್ ಜೈಲಿನ ಹೊರಗಿನ ಭದ್ರತೆಗೆ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಗಳಿದ್ದಾರೆ. ಅದರ ಒಳಗೆ ಸಬ್ ಜೈಲಿನ ಒಳಗೆ ಸಬ್ ಜೈಲಿನ ಸಿಬ್ಬಂದಿಗಳೇ ಆ ಭದ್ರತೆಯನ್ನು ನಿರ್ವಹಿಸಬೇಕು. ಸೂಪರ್ಡೆಂಟ್ ಇದ್ದಾರೆ, ಅಸಿಸ್ಟೆಂಟ್ ಸೂಪರ್ಡೆಂಟ್ ಇದ್ದಾರೆ, ಜೈಲರ್ ಇದ್ದಾರೆ, ಅವರು ಅದನ್ನು ನಿರ್ವಹಿಸಬೇಕು. ಆದರೆ ಅಲ್ಲಿ ನಿರ್ವಹಿಸುವಂತಹ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? ಹೆಚ್ಚಿದ್ರೆ ಒಂದು 8-10 ಮಂದಿ ಇರ್ಬೋದು. ಅವರು ಈ 300 ಮಂದಿಯನ್ನು ಕಂಟ್ರೋಲ್ ಮಾಡಬೇಕು, ಇದು ಸಮಸ್ಯೆ. ಆದ್ದರಿಂದ ಅವರೊಳಗೆ ಏನಾದರೂ ಘರ್ಷಣೆ ಆದರೆ ಅವರು ಅನಿವಾರ್ಯವಾಗಿ ಪೊಲೀಸರನ್ನು ಕರಿಬೇಕಾಗ್ತದೆ. ಪೊಲೀಸರು ಬರುವ ಹೊತ್ತಿನಲ್ಲಿ ಅಲ್ಲಿ ಏನೆಲ್ಲ ಅನಾಹುತ ಆಗಬೇಕಿತ್ತೋ ಅದೆಲ್ಲವೂ ನಡೆದು ಹೋಗಿರ್ತದೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಅದರ ಮೇಲೆ ಒಂದು ಕಣ್ಣಿಟ್ಟಿರುವುದು ಯಾಕೆಂತ ಹೇಳಿದರೆ, ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಅನಾಹುತಗಳು ಆಗಬಹುದು ಅಂತೇಳಿ ವಿಚಾರದಲ್ಲಿ ಅಲ್ಲಿ ಕಣ್ಣಿಟ್ಟಿದ್ದರೂ ಸಹ ಅದು ಒಂದು ರೀತಿಯಲ್ಲಿ ಇರಿಸುಮುರಿಸಿಗೆ ಕಾರಣವಾಗ್ತದೆ. ಯಾಕಂತಂದರೆ ಪೊಲೀಸ್ ಇಲಾಖೆಯೇ ಬೇರೆ, ಕಾರಾಗೃಹ ಇಲಾಖೆಯೇ ಬೇರೆ, ಎರಡೂ ಸಪ್ರೇಟೇ. ನಿಮಗೆ ಅದು ಒಂದೇ ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ, ಎರಡು ಇಲಾಖೆಗೆ ಸಂಬಂಧಪಟ್ಟದ್ದು. ಪೊಲೀಸರ ಉಪಸ್ಥಿತಿಯನ್ನು ಸಬ್ ಜೈಲಿನ ಸಿಬ್ಬಂದಿಗಳು ಇಷ್ಟಪಡುವುದಿಲ್ಲ. ಪೊಲೀಸರ ಉಪಸ್ಥಿತಿ ಅವರು ಇಷ್ಟಪಡುವುದಿಲ್ಲ. ಯಾಕಂತ ಹೇಳಿದರೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾರೆ ಇವರು ಅಂತೇಳಿ. ಯಾಕಂತ ಹೇಳಿದರೆ ಒಬ್ಬ ಕೈದಿಯನ್ನು ನೋಡಲಿಕ್ಕೆ ಬರ್ತಾನೆ ಅಂತ ಇದ್ದರೆ ಅವನನ್ನು ಪೊಲೀಸರು ಚೆಕ್ ಮಾಡಿದರೆ ಅದರ ವ್ಯಾಪ್ತಿ ಬೇರೆ. ಅದೇ ಅವರ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ಚೆಕ್ ಮಾಡಿದರೆ ಅದರ ವ್ಯಾಪ್ತಿ ಬೇರೆ. ಸಬ್ ಜೈಲಿನ ಸಿಬ್ಬಂದಿಗಳು ಚೆಕ್ ಮಾಡಿದರೆ ಅದರ ವ್ಯಾಪ್ತಿ ಬೇರೆ. ಆದ್ದರಿಂದ ಪೊಲೀಸರ ಉಪಸ್ಥಿತಿಯನ್ನು ಸಬ್ ಜೈಲ್ ಸಿಬ್ಬಂದಿಗಳು ಇಷ್ಟಪಡೋದಿಲ್ಲ. ಅಲ್ಲಿ ಏನಾದರೂ ಗಲಾಟೆ ಅಂದರೆ ಇಮಿಡಿಯೇಟ್ ಅವರು ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತಾರೆ, ಜೈಲಲ್ಲಿ ಗಲಾಟೆ ಇದೆ ಅಂತೇಳಿ. ಆಗ ಇದ್ದ ಬದ್ದ ಪೊಲೀಸರೆಲ್ಲ ಅಲ್ಲಿಗೆ ನುಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಶಾಂತ ಆಗಿರ್ತದೆ, ಒಮ್ಮೊಮ್ಮೆ 1-2 ಮಂದಿಗೆ ಏಟಾಗಿರ್ತದೆ. ಅಂತಹ ಗಲಾಟೆಗಳು ಅಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಕೆಲವೊಂದು ಗಲಾಟೆಗಳನ್ನು ಜೈಲಿನ ಸಿಬ್ಬಂದಿಗಳು ಪೊಲೀಸರಿಗೆ ತಿಳಿಸುವುದೇ ಇಲ್ಲ, ಅವರೇ ನಿಯಂತ್ರಣ ತರದಲ್ಲಿ ಅಲ್ಲಲ್ಲಿಗೆ ಪ್ಯಾಚಪ್ ಮಾಡಿ ಇರ್ತಾರೆ ಹೊರಗಡೆ. ಪೊಲೀಸರಿಗೆ ತಿಳಿದ್ರೆ ಮತ್ತೊಂದು ಕೇಸ್ ಆಗುತ್ತೆ, ಮತ್ತು ಅದಕ್ಕೆ ಸಾಕ್ಷಿಗಳು ಇದೆಲ್ಲ ಸಮಸ್ಯೆಗಳಿರ್ತವೆ ಅಂತೇಳಿ ಅದರಿಂದಾಗೆ ತರೋದಿಲ್ಲ. ಅದು ಒಮ್ಮೊಮ್ಮೆ ಉಳ್ಬಳಕ್ಕೆ ಹೋದಾಗ ಮಾತ್ರ ಸಮಸ್ಯೆ ಆಗೋದು. ಇಲ್ಲಿ ಏನಾಗ್ತದೆ ಅಂದರೆ ಕೈದಿಗಳು ಅಲ್ಲಿನ ಸಿಬ್ಬಂದಿಗಳನ್ನೇ ಬೆದರಿಸುವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾಕಂದರೆ ಹೇಳಿದರೆ ಅವರಿಗೆ ಹೊರ ಜಗತ್ತಿನ ಸಂಪರ್ಕಗಳಿವೆ. ಸರ್, ಇವಾಗ ಅಂದರೆ ಅಲ್ಲಿ 2, 3 ಅಥವಾ ಬಣಗಳಿದ್ದಾವೆ, ಅದನ್ನು ನಿಯಂತ್ರಿಸಲು ಯಾಕೆ ಇವರಿಗೆ ಆಗ್ತಾ ಇಲ್ಲ ಅಂತ ನೋಡಿ. ಸಬ್ ಜೈಲಿನ ಸಿಬ್ಬಂದಿಗಳಿಗೆ ಸಾಮಾನ್ಯವಾಗಿ ಈಗ ಅಲ್ಲಿ 310 ಮಂದಿ ಕೈದಿಗಳಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು 100 ಮಂದಿಯಷ್ಟು ಕೈದಿಗಳು ಆ ಸಿಬ್ಬಂದಿಗಳಿಗೆ ಕಳೆದ 1 ವರ್ಷದಿಂದ ಪರಿಚಿತರಾಗಿರುವವರೇ ಇರುವುದು. ಬೇರೆ ಬೇರೆ ಅಫೆನ್ಸ್ಗಳಲ್ಲಿ ಒಳಗೊಂಡು ಅಲ್ಲಿ ಒಳಗೆ ಬಂದವರೇ ಇರುವುದು. ಹೊರಗೆ ಹೋಗಿ ಪುನಃ ಒಳಗೆ ಬರುವುದು. ಹಾಗೆ ಅವರಿಗೆ ಅದೊಂದು ತವರು ಮನೆ ಇದ್ದ ಹಾಗೆ ಅಂತ ಹೇಳ್ತೇವೆ ನಾವು. ಕ್ರಿಮಿನಲ್ಗಳಿಗೆ ಸಬ್ ಜೈಲ್ ಅಂದರೆ ಒಂದು ತವರು ಮನೆ ಇದ್ದ ಹಾಗೆ ಅಂತೇಳಿ. ಅಲ್ಲಿ ಬೇರೆ ಒಂದು ಬಲಾಢ್ಯ ವ್ಯಕ್ತಿ ಜೈಲಿಗೆ ಬಂದರೆ ಆತ ಅದನ್ನು ಮೊನೊಪೊಲಿ ಮಾಡ್ತಾನೆ ಜೈಲನ್ನು. ಅಂಥ ವ್ಯಕ್ತಿಗಳು ಇತ್ತೀಚೆಗೆ ಈ ಸಬ್ ಜೈಲಿಗೆ ಬರಲಿಲ್ಲ. ಈ ಹಿಂದೆ ಆದರೆ ಈ ಸಬ್ ಜೈಲಲ್ಲಿ ಒಂದು ಮೊನೊಪೊಲಿ ಇತ್ತು, ಎದ್ದುನವರ ತಂಡ ಇತ್ತು, ಬರ್ಕೆ ಎದ್ದುನವರ ತಂಡ. ಆಗ ಅವರ ನಿಯಂತ್ರಣದಲ್ಲಿ ಇಡೀ ಸಬ್ ಜೈಲಿನ ಕೈದಿಗಳಿದ್ದರು. ಸಬ್ ಜೈಲಿನ ಸಿಬ್ಬಂದಿಗಳಿಗೆ ಕೆಲಸವೇ ಇರಲಿಲ್ಲ.
ಅವರು ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ರು. ಯಾಕಂತ ಹೇಳಿದರೆ ಎಲ್ರಿಗೂ ಅವರು ತಿಳುವಳಿಕೆ ಹೇಳ್ತಾ ಇದ್ರು, ಜೋರು ಮಾಡ್ತಾಯಿದ್ರು. ಇಲ್ಲಿಂದ ಹೇಗೆ ಹೊರಗೆ ಹೋಗುವುದನ್ನು ನಾವು ಆಲೋಚನೆ ಮಾಡಬೇಕೆ ಹೊರತು ಇಲ್ಲಿ ಗಲಾಟೆ ಮಾಡಿಕೊಂಡು ಪುನಃ ಇಲ್ಲೇ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಮಾಡಬಾರ್ದು. ಇಲ್ಲಿಂದ ನಾವು ರಿಫಾರ್ಮ್ ಆಗಿ ಹೋಗಬೇಕು, ಆ ರೀತಿಯಾಗಿ ಮಾಡ್ತಾಯಿದ್ರು. ಸಾಧು ಶೆಟ್ಟಿ ಇದ್ದರು. ಸಾಧು ಶೆಟ್ಟಿ ಇರುವಾಗಲೂ ಇಡೀ ಜೈಲನ್ನು ಮ್ಯಾನೇಜ್ ಮಾಡ್ತಾಯಿದ್ರು. ಎಲ್ಲ ಕೈದಿಗಳು ಅವರೊಟ್ಟಿಗೆ. ಅವರು ಹೇಳಿದಾಗೆ ಸಿಬ್ಬಂದಿಗಳಿಗೆ ಕೆಲಸವೇ ಇಲ್ಲ. ನಿಮಗೆ ಅಲ್ಲಿ ವಿಸಿಟರ್ಸ್ ಬಂದರೆ ಯಾರನ್ನು ಕರಿಬೇಕು ಅದನ್ನೆಲ್ಲ ಈ ಸಿಬ್ಬಂದಿಗಳೇ ಮಾಡಬೇಕು. ಅದನ್ನು ಈ ಕೈದಿಗಳೇ ಮಾಡ್ತಾಯಿದ್ರು. ಸೆಂಟ್ರಲ್ ಜೈಲಲ್ಲೆಲ್ಲ ಇದೆ, ಶಿಕ್ಷೆಗೊಳಪಟ್ಟಂಥ ಕೈದಿಗಳು ಅಲ್ಲಿ ಜೈಲಿನ ಬೇರೆ ಬೇರೆ ವಿಭಾಗಗಳನ್ನು ನಿಯಂತ್ರಿಸ್ತಾರೆ, ಅದು ಬೇರೆ. ಆದರೆ ಇಲ್ಲಿ ಸಬ್ ಜೈಲ್ ಅಂತ ಇಲ್ಲಿ ಶಿಕ್ಷೆಗೊಳಪಟ್ಟ ಕೈದಿಗಳಿಲ್ಲ. ಆದ್ದರಿಂದ ಅವರು ಆ ರೀತಿಯಾಗಿ ಉಪಯೋಗ ಮಾಡಿಕೊಂಡದ್ದು ಇದೆ. ಆ ಸಂದರ್ಭದಲ್ಲಿ ಯಾವುದೇ ಗಲಾಟೆಗಳಾಗ್ತಾ ಇರಲಿಲ್ಲ ಜೈಲಿನೊಳಗೆ. ಸಾಧು ಶೆಟ್ಟಿ ಇರುವಾಗ ಗಲಾಟೆ ಆಗಿರಲಿಲ್ಲ. ಬಳ್ಳಾಲ್ಬಾಗ್ ಗ್ಯಾಂಗ್ ಇರುವಾಗ ಗಲಾಟೆ ಆಗಲಿಲ್ಲ. ಯದ್ದು ಗ್ಯಾಂಗ್ ಇರುವಾಗ ಗಲಾಟೆ ಆಗಿಲ್ಲ. ಹಾಗಾದ್ರೆ ಅವರೇನು ಅವ್ರನ್ನ ಹೆದರಿಸಿಟ್ಟಿದ್ರ? ಇಲ್ಲ. ಅವರು ನಮ್ಮಾಗೇ ಕೈದಿಗಳು. ಅವರಿಗೆ ತಿಳುವಳಿಕೆ ಹೇಳ್ತಾ ಇದ್ರು, ನಿಮಗೆ ಹೊಸದಾಗಿ ನೀವು ಬಂದವರಿದ್ದರೆ ನಿಮಗೆ ಇಲ್ಲಿ ಒಳ್ಳೆಯ ಅವಕಾಶಗಳಿವೆ. ನಿಮಗೆ ಅಲ್ಲಿ ಅಸಹನೆ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ನಿಮಗೆ ಕೊಡುವಂತಹ ಸವಲತ್ತುಗಳನ್ನು ಕಿತ್ತು ತಿನ್ನುವಂಥ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ನಾವು ಈ ನಕ್ಸಲ್ ಚಟುವಟಿಕೆ ಅಂತ ಹೇಳ್ತೇವೆ, ಗೊತ್ತಾ? ಅದು ಒಂದು ಕಮ್ಯುನಿಸ್ಟ್ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಈ ಗದ್ದರ್ ಅಂತ ಇದ್ದಾರೆ, ಆಂಧ್ರ ಮೂಲದವರು, ಕ್ರಾಂತಿಕಾರಿ ಕವಿಯವರು. ಅವರೊಂದು ಮಾತು ಹೇಳ್ತಾ ಇದ್ರು, ಒಂದು ಮಗು ತಾಯಿ ಹತ್ರ ಮೊಲೆ ಹಾಲಿಗಾಗಿ ಕೂಗ್ತದೆ. ತಾಯಿ ಕೊಡೋದಿಲ್ಲ ಅಂತ ಆಗುವಾಗ ಏನು ಮಾಡ್ತದೆ? ತಾಯಿಯನ್ನು ಪರಚಲಿಕ್ಕೆ ಶುರು ಮಾಡ್ತದೆ. ನಕ್ಸಲ್ ಅಂದರೆ ಅದು ಅಂತ. ನಮ್ಮ ಹಕ್ಕುಗಳನ್ನು ಕೊಡದ ಇರುವ ಕಾರಣಕ್ಕಾಗಿ ನಾವು ವ್ಯಗ್ರರಾದರೆ ಅದು ನಾವು ನಮ್ಮ ಹಕ್ಕುಗಳಿಗಾಗಿ ಮಾಡ್ಬೋದು. ಈ ಸಬ್ಜೆಕ್ಟ್ ಒಳಗೆ ಆಗ್ತಾ ಇರೋದು ಅಷ್ಟೇ. ನಿಮಗೆ ಅಲ್ಲಿ ಏನಾಗುತ್ತೆ, ಒಂದು ಕೈದಿಗೆ ಇಷ್ಟೇ ಪ್ರಮಾಣದ ಅನ್ನ ಕೊಡಬೇಕಂತ ಇದೆ. ಅದರಲ್ಲಿ ಕೋತ ಮಾಡ್ತಾರೆ, ಅದಕ್ಕೆ ಸಾರು ಕೊಡಬೇಕು, ಬೇರೆ ಬೇರೆ ರೀತಿಯ ತಿಂಡಿ ಕೊಡಬೇಕು, ಬೆಳಿಗ್ಗೆ ಒಂದು ಸಂಜೆ ಒಂದು, ಈ ರೀತಿಯಾಗಿ ಅಲ್ಲಿ ಏನು ಫೆಸಿಲಿಟಿ ಕೊಡಬೇಕು. ಅದರಲ್ಲಿ ಅರ್ಧದಷ್ಟನ್ನು ಈ ಅಧಿಕಾರಿ ವರ್ಗ ತಿಂತದೆ, ಒಂದದ್ದು. ಎರಡನೇದು, ಅಲ್ಲಿನ ಕೈದಿಗಳಿಗೆ ಹೊರಗಿನಿಂದ ತಿಂಡಿಯನ್ನು ಸಪ್ಲೈ ಮಾಡುವಂತಹ ವ್ಯವಸ್ಥೆಗಳನ್ನು ಅವಕಾಶ ಕಲ್ಪಿಸಿದೆ. ಅದು ಯಾರಿಗೆ? ಕೇವಲ ಸ್ಥಿತಿವಂತರಿಗೆ ಮಾತ್ರ, ಹಣ ಇದ್ದವರಿಗೆ ಮಾತ್ರ. ಹಣ ಇಲ್ಲದವರು ಅವರು ತಿನ್ನುವುದನ್ನು ನೋಡಿಕೊಂಡು ಕೂತ್ಕೊಳ್ಬೇಕು. ಆ ಪದ್ಧತಿಯನ್ನೇ ನೀವು ನಿಲ್ಲಿಸಿದರೆ, ಹೊರಗಿನಿಂದ ನೀವು ಯಾವುದೇ ಸೊತ್ತುಗಳನ್ನು ಒಳಗೆ ಕೊಂಡೋಗ್ಲಿಕ್ಕಿಲ್ಲ ಅಂತಾದರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಒಳಗೆ ಹೋಗುವಂಥ ಸೊತ್ತುಗಳನ್ನು ನಿಯಂತ್ರಿಸಬಹುದು. ಇಲ್ಲಾಂದರೆ ಕುರ್ಕುರೆ ಕೊಂಡೋಗೋದು, ಬಿಸ್ಕಿಟ್ ಕೊಂಡೋಗೋದು, ಬಾಳೆಹಣ್ಣು ಕೊಂಡೋಗೋದು, ಆ್ಯಪಲ್ ಕೊಂಡೋಗೋದು, ನೀರಿನ ಜಾಡಿ ಕೊಂಡೋಗೋದು, ಇಂಥದ್ದೆಲ್ಲ ನಿಮಗೆ ಕಂಡು ಬರ್ತದೆ. ಅದರ ಒಟ್ಟಿಗೆ ಈ ಗಾಂಜಾ ಹೋಗುತ್ತೆ, MDM ಮಾತ್ರ ಹೋಗುತ್ತೆ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಹೋಗ್ತವೆ. ಅಂದ್ರೆ ಜೈಲಿನ ಹೊರಗಡೆ ಇರುವ ಪೊಲೀಸರು ಕೂಡ ಅದನ್ನೇನು ಪರಿಶೀಲನೆ ಮಾಡಿ ಒಳಗಡೆ ಕಳಿಸಿ ಅಲ್ಲ, ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ನಿಮಗೊಂದು ಕುಂಬಳಕಾಯಿಯ ಒಳಗೆ ಕುಂಬಳಕಾಯಿ ಹೋಗ್ತದೆ. ಎಲ್ಲಿಗೆ? ಸಬ್ಜೆಲ್ಲ ಒಳಗೆ. ಯಾಕೆ ಹೋಗ್ತದೆ? ಅಡಿಗೆಗೆ ಹೋಗ್ತದೆ. ಕುಂಬಳಕಾಯಿಯನ್ನು ನೀಟಾಗಿ ಕಟ್ಟು ಮಾಡಿ ಅದರ ಒಳಗಿನ ಅದರ ಬೀಜ ಗೀಜ ಎಲ್ಲ ತೆಗೆದು ಅದರ ಒಳಗೆ ಗಾಂಜಾ ಪ್ಯಾಕೆಟನ್ನು ಇಟ್ಟು ಅದನ್ನು ಪುನಃ ಅದೇ ರೀತಿಯಾಗಿ ಜೋಡಿಸಿ ಅದಕ್ಕೆ ಸೆಲ್ಯುಲರ್ ಟೇಪ್ ಹಂಚಿ ಅದರ ಒಟ್ಟಿಗೆ ಗಾಂಜಾ ಹೋದ ನಿದರ್ಶನ ಇದೆ. ಅವ್ರಿಗೆ ಗೊತ್ತಿರ್ತದೆ ಇಂಥ ಕುಂಬಳಕಾಯಿಯಲ್ಲಿ ಅದು ಇದೆ ಅಂತೇಳಿ. ಆ ರೀತಿಯ ವ್ಯವಸ್ಥೆಗಳು ಇದೆ, ಆಯಿತಾ? ಜೈಲಿನ ಒಳಗಿಂದ ನಿಮಗೆ ರಾತ್ರಿ 10ರಿಂದ 11 ಗಂಟೆಯ ಒಳಗೆ ಆ ಟೈಮಲ್ಲಿ ಹೊರಗೆ ಫೋನ್ ಕಾಲ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾದ್ರೆ ಅಲ್ಲಿ ಫೋನ್ ಯಾರದು? ರಾತ್ರಿ ವೇಳೆ ರಾತ್ರಿ ಪಾಳಿಯಲ್ಲಿರುವ ಸಿಬ್ಬಂದಿಗಳಿದ್ದಾರಲ್ಲ, ಅವರ ಫೋನನ್ನು ಉಪಯೋಗಿಸಿಕೊಂಡು ಈ ಕೈದಿಗಳು ಫೋನ್ ಮಾಡಿದ ಉದಾಹರಣೆಗಳಿವೆ. ಅವರೇ ಫೋನ್ ಇಟ್ಟುಕೊಂಡ ಉದಾಹರಣೆಗಳು ಇವೆ.
ಯಾವುದೋ ಮೂಲಕ ಫೋನನ್ನು ತರಿಸ್ಕೊಂಡು ಅಲ್ಲಿ ಇಟ್ಕೊಳ್ತಾರೆ. ಹಾಗಾದರೆ ಪೊಲೀಸರು ರೈಡ್ ಮಾಡುವಾಗ ಒಂದು ಫೋನ್ ಹೇಗೆ ಸಿಕ್ಕುವುದು, 2 ಫೋನ್ ಹೇಗೆ ಸಿಕ್ಕುವುದು, ಬೇರೆ ಬೇರೆ ಫೋನುಗಳು ಸಿಗಬೇಕಲ್ಲ ಅಂತೇಳಿ ಒಂದು ಮಾತಿತ್ತು. ಅದಕ್ಕೆ ನಿಮಗೆ ಇಲ್ಲಿ ಪೊಲೀಸ್ ಅಲ್ಲಿಗೆ ರೈಡ್ ಆಗುವಾಗ ಮೈನ್ ಗೇಟಿಂದ ಒಂದು ಸೈರನ್ ಹೋಗುತ್ತೆ ಒಳಗೆ. ಅದು ಅವರು ಹೇಳೋದೇನು, ಸಿಬ್ಬಂದಿಗಳನ್ನು ನಾವು ಅಲರ್ಟ್ ಮಾಡೋದು ಅಂತೇಳಿ. ಆ್ಯಕ್ಚುಲಿ ಸಿಬ್ಬಂದಿಗಳನ್ನ ಅಲರ್ಟ್ ಮಾಡೋದಲ್ಲ, ಅಲ್ಲ ಕೈದಿಗಳನ್ನ ಅಲರ್ಟ್ ಮಾಡೋದು. ಅಲರ್ಟ್ ಆದ ಕೂಡಲೇ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಲ್ಲಿರುವ ಮೊಬೈಲು, ಗಾಂಜಾ ಪ್ಯಾಕೆಟ್ಗಳು, ಬೇರೆ ಬೇರೆ ಯಾವುದೆಲ್ಲ ನಿಷೇಧಿತ ಸ್ವತ್ತುಗಳಿರ್ತವೆ. ಸಿಗರೇಟ್ ಪ್ಯಾಕೆಟು ಸಹ ಜೈಲಿನ ಒಳಗೆ ನಿಷೇಧಿತವೆ, ಸಿಗರೇಟ್ ಸಹ. ಆದರೆ ಒಮ್ಮೊಮ್ಮೆ ಸಿಗರೇಟನ್ನು ಅವಕಾಶ ಕೊಡ್ತಾರೆ ದುಡ್ಡು ಕೊಟ್ಟರೆ, ಇಲ್ಲದಿಲ್ಲ ಆಯಿತಾ. ಒಳಗೆ ಅಂಥ ವ್ಯವಸ್ಥೆಯಲ್ಲಿ ಸಿಗರೇಟನ್ನು ಒಳಗೆ ಹಾಕೊಂಡು ಅಲ್ಲಿ ಒಳಗಿನ ಕೈದಿಗಳಿಗೂ ಸಿಗರೇಟನ್ನು ಹಂಚುವ ವ್ಯವಸ್ಥೆ ಇದೆ, ಅದಕ್ಕೂ ರೇಟ್ ಡಬಲ್ ಇದೆ ಆಯಿತಾ. ಇಂಥ ವ್ಯವಸ್ಥೆಗಳಿದೆ. ಅಲ್ಲಿ ಅಲರ್ಟ್ ಆದ ಕೂಡಲೇ ಅದನ್ನು ಏನು ಮಾಡ್ತಾರೆ ಅಂದರೆ, ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಅಲ್ಲಿ ಮೂತ್ರ ಮಾಡುವಂತಹ ಒಂದು ಜಾಗ ಇದೆ, ಎಲ್ಲ ಬ್ಯಾರಕ್ಗಳಲ್ಲಿದೆ, ಒಂದು ಮೂಲೆಯಲ್ಲಿ ಇರ್ತದೆ. ಕೆಲವು ಮೂತ್ರ ಮಾಡಲಿಕ್ಕೆ ಮಾತ್ರ, ಯಾಕಂದರೆ ಮೂತ್ರ ಮಾಡಲಿಕ್ಕೆ ಪುನಃ ಅವನನ್ನು ಸೆಲ್ಲಿಂದ ಹೊರಗೆ ತರಬೇಕಾಗತ್ತೆ. ಖಾಲಿ ಮೂತ್ರ ಮಾಡಲಿಕ್ಕೆ ಅಂತ ಒಂದು ಮೂಲೆಯಲ್ಲಿ ಒಂದು ಜಾಗ ಇದೆ, ಅದೊಂದು ಹೋಲ್ ಇದೆ. ಆ ಹೋಲ್ನ ಒಳಗೆ ಹಾಕಿರ್ತಾರೆ, ಅದಕ್ಕೊಂದು ಸಪೂರದ ಹಗ್ಗ ಕಟ್ಟಿರ್ತಾರೆ ಆಯಿತಾ. ಅದು ಗೊತ್ತೇ ಆಗೋದಿಲ್ಲ ನಿಮಗೆ. ಪೊಲೀಸರೆಲ್ಲ ಸರ್ಚ್ ಮಾಡಿ ಹೋದ ಮೇಲೆ ಅದನ್ನು ವಾಪಸ್ ತೆಗಿತಾರೆ. ಈ ರೀತಿಯ ಬುದ್ಧಿವಂತರು ಜೈಲಿನ ಒಳಗೆ ಇದ್ದಾರೆ. ಯಾಕಂತ ಹೇಳಿದರೆ ಅವರು ಎಲ್ಲ ರೀತಿಯ ಬುದ್ಧಿವಂತಿಕೆಗಳನ್ನು ಉಪಯೋಗಿಸಿಕೊಂಡೇ ಕಳ್ಳತನ ಮಾಡಿದವರು, ದರೋಡೆ ಮಾಡಿದವರು, ಕೊಲೆ ಮಾಡಿದವರು, ರೌಡಿಸಮ್ ಮಾಡಿದವರು. ಅದರಿಂದಾಗಿ ಎಲ್ಲ ರೀತಿಯ ಬುದ್ಧಿವಂತಿಕೆ ಅವರಲ್ಲಿದೆ. ಪೊಲೀಸರಲ್ಲೂ ಅದೇ ಬುದ್ಧಿವಂತಿಕೆಗಳಿದೆ. ಯಾಕಂತ ಹೇಳಿದರೆ ಅವರು ಅಷ್ಟೂ ಮಂದಿ ಕೈದಿಗಳನ್ನು, ಅಷ್ಟೂ ಮಂದಿ ಕ್ರಿಮಿನಲ್ಗಳನ್ನು ಮ್ಯಾನೇಜ್ ಮಾಡಿದವರು. ಅವರು ಚಾಪೆಯ ಕೆಳಗೆ ತೂರಿದರೆ ಇವರು ರಂಗೋಲಿ ಕೆಳಗೆ ತೂರುವಂಥ ಚಾಣಾಕ್ಷರದನೇ ಇರುವವರು. ಅಂಥವರ ಬಗ್ಗೆ ಇಂಥ ಘಟನೆಗಳಾಗ್ತದೆ. ಇಲ್ಲಿ ಮತ್ತೊಂದು ಏನಂತ ಹೇಳಿದರೆ, ಅಲ್ಲಿ ಭದ್ರತೆ ಯಾರಿಗೆ ಅಂತ ಮುಖ್ಯವಾಗಿ ಬೇಕಾದದ್ದು ಭದ್ರತೆ ಯಾರಿಗೆ. ಕೈದಿಗಳಿಗೆ ಭದ್ರತೆ ಕೊಡಲಿಕ್ಕೆ ವ್ಯವಸ್ಥೆ ಇದೆ, ಸಿಬ್ಬಂದಿಗಳಿದ್ದಾರೆ ಹೊರಗಡೆ, ಜೈಲು ಅಧಿಕಾರಿಗಳು, ಅವ್ರಿಗೊಂದು ವ್ಯವಸ್ಥೆಗಳಿವೆ. ಅಲ್ಲಿ ಅಧಿಕಾರಿಗಳಿಗೆ ಭದ್ರತೆ ಕೊಡಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ, ಅಪರಾಧಿಗಳ ಸಂಖ್ಯೆ ಜಾಸ್ತಿ ಇದೆ. ಅಪರಾಧಿಗಳನ್ನು ನೀವು ದೈಹಿಕವಾಗಿ ದಂಡಿಸುವಂತೆ ಇಲ್ಲ. ಇದು ಭಾರಿ ದೊಡ್ಡ ಕೈದಿಗಳಿಗೆ ಅಡ್ವಾಂಟೇಜ್. ಯಾಕಂತ ಹೇಳಿದರೆ ಕೈದಿಗಳು ಸಬ್ ಜೈಲಿನ ಒಳಗೆ ಇರುವುದು ನ್ಯಾಯಾಲಯದ ಮೇಲುಸ್ತುವಾರಿಯಲ್ಲಿ. ಯಾವುದಾದ್ರೂ ಕೈದಿಗೆ ಸಿಬ್ಬಂದಿಗಳು ದೈಹಿಕವಾಗಿ ದಂಡಿಸಿದರಂತಾದರೆ, ಕೈದಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಪ್ರತಿ ಕೈದಿಯನ್ನು ಹಾಜರುಪಡಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನ್ಯಾಯಾಧೀಶರಲ್ಲಿ ಆ ಕೈದಿಗಳೇನಾದರೂ ಎಲಿಗೇಷನ್ ಮಾಡಿದರೆ, ಇಂತಿಂಥ ಸಿಬ್ಬಂದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿದರೆ, ನ್ಯಾಯಾಧೀಶರು ಅತ್ಯಂತ ಕಠಿಣವಾಗಿ ವರ್ತಿಸ್ತಾರೆ. ಅವರಿಗೆ ಅದರ ಒಳಗಿನ ಪರಿಸ್ಥಿತಿ ಗೊತ್ತಿಲ್ಲ, ಅಲ್ಲಿ ಒಳಗೆ ಯಾವ ಪರಿಸ್ಥಿತಿ ಅಂತೇಳಿ ಆ ನ್ಯಾಯಾಧೀಶರಿಗೆ ಅರಿವಿಗೇ ಬರುವುದಿಲ್ಲ. ಅಂಥ ಸಂದರ್ಭ ನೀವು ಹೊಡೆದದ್ದು ಯಾಕೆ ಅಂತ ಪ್ರಶ್ನೆ ಬರುವುದೇ ಹೊರತು ಅವರು ಮಾಡಿದ ತಪ್ಪು ಏನಂತ ಪ್ರಶ್ನೆ ಬರುವುದಿಲ್ಲ. ನೀವು ಹೊಡೆದದ್ದು ತಪ್ಪಾಗುತ್ತೆ. ಆದ್ದರಿಂದ ಸಿಬ್ಬಂದಿಗಳು ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡುವುದೇ ಇಲ್ಲ, ಅದು ಅವರಿಗೆ ಗೊತ್ತಿದೆ. ಅದೇ ಕೈದಿಗಳು ಪೊಲೀಸರ ಸ್ಟೇಷನಿಗೆ ಹೋಗಲಿ ಅಂತೆ ಬೆಕ್ಕಿನಾಗಿರ್ತವೆ, ಎದುರು ಮಾತಾಡೋದಿಲ್ಲ. ಬೇಕಾದರೆ ಈ ಕೆಲವೊಂದು ರೌಡಿ ಪೆರೇಡ್ಗಳಲ್ಲಿ ರೌಡಿಗಳನ್ನು ನಿಲ್ಲಿಸಿಕೊಂಡು ಕ್ಲಾಸ್ ತಗೊಳ್ತಾ ಇರ್ತಾರೆ ಅಧಿಕಾರಿಗಳು. ಜೊತೆಗೆ ಕೆಲವು ದಿನಗಳ ಹಿಂದೆ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ರೌಡಿಗಳ ಪೆರೇಡಲ್ಲಿ ಕ್ಲಾಸ್ ತಗೊಳ್ತಾ ಇರೋದು ವೈರಲ್ ಆಗ್ತಾ ಇದೆ. ಆಗ ಅವರು ಮಾತಾಡ್ತಾರ? ಇಲ್ಲ. 10 ಕೊಲೆ ಮಾಡಿದವನು ಸಹ ಅವರ ಎದುರಲ್ಲಿ ಮಾತಾಡೋದಿಲ್ಲ. ಅವರು ಆಗಲೂ ಹೇಳೋದೇನು, ಸರ್ ನಾನು ಅದರಲ್ಲಿ ಇರಲಿಲ್ಲ ಸರ್, ನಾನು ಇಷ್ಟೇ ಮಾಡಿದ್ದು, ನಾನೇನು ಮಾಡಿಲ್ಲ ಸರ್, ನಾನು ಒಟ್ಟಿಗೆ ಓದದ್ದು ಸರ್, ಈ ರೀತಿಯಾಗಿ ಹೇಳ್ತಾರೆ ಹೊರತು ಪೊಲೀಸರ ಎದುರು. ಅದೇ ಕೈದಿಗಳನ್ನು ನೀವು ಬೇರೆಯವರ ಎದುರಲ್ಲಿ ನಿಲ್ಲಿಸಂತೆ, ಅವರು ಅವರ ನಿಜ ರೂಪವನ್ನು ತೋರಿಸ್ತಾರೆ.
ಆ ರೀತಿಯ ವ್ಯವಸ್ಥೆಗಳು ಇರ್ಬೋದು. ಕೆಲವು ವರ್ಷಗಳ ಹಿಂದೆ ಇಬ್ಬರು ಕೈದಿಗಳನ್ನು ವೆಲ್ಲಾಕ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗಾಗಿ ಕರ್ಕೊಂಡು ಬರ್ತಾರೆ. ಡಿಯರ್ ಸಿಬ್ಬಂದಿಗಳೇ ಕರ್ಕೊಂಡು ಬಂದದ್ದು. 4 ಮಂದಿ ಸಿಬ್ಬಂದಿಗಳು 2 ಕೈದಿಗಳನ್ನು ಕರ್ಕೊಂಡು ಬಂದರು. ಅವರನ್ನು OP ಬ್ಲಾಕಲ್ಲಿ ಟೆಸ್ಟ್ ಮಾಡಿದರು. ಅದು ಏನೋ ಎಕ್ಸ್ರೇ ಏನೋ ತೆಗಿಲಿಕ್ಕೆ ಏನೋ ಇತ್ತು ಕಾಣ್ತದೆ. ಹಾಗೆ ಅವರನ್ನು ಒಳರೋಗಿ ವಿಭಾಗಕ್ಕೆ ಕರ್ಕೊಂಡೋದು. ನಿಮಗೆ ವೆಲ್ಲಾಕಿನ ಪರಿಸ್ಥಿತಿ ಗೊತ್ತಿರ್ಬೋದು. ಹೊರರೋಗಿ ವಿಭಾಗದಿಂದ ಒಳರೋಗಿ ವಿಭಾಗಕ್ಕೆ ಹೋಗುವಾಗ ಒಂದು ಪ್ಯಾಸೇಜ್ ಇದೆ. ನೀವು ರೈಲ್ವೆ ಸ್ಟೇಷನ್ ಹೋಗೋ ರೋಡ್ನ ಮೇಲ್ಗಡೆಯಿಂದ ಪ್ಯಾಸೇಜ್ ಇದೆ. ಆ ಪ್ಯಾಸೇಜಲ್ಲಿ ಇವರು ಕರ್ಕೊಂಡು ಹೋಗ್ತಾರೆ 4 ಮಂದಿ ಪೊಲೀಸರು 2 ಕೈದಿಗಳನ್ನು. ಅವರ ಕೈಗೆ ಹ್ಯಾಂಡ್ ಕಪ್ ಹಾಕಿತ್ತು. ಎದುರಿನಿಂದ PG ಸ್ಟೂಡೆಂಟ್ಗಳು ಬರ್ತಾಯಿದ್ರು. ಒಬ್ಬ ಕೈದಿ ಏನು ಮಾಡಿದ ಗೊತ್ತಾ, ಅವನ ಕೈಯಲ್ಲಿದ್ದ ಹ್ಯಾಂಡ್ ಕಪ್ಪನ್ನು ಇದ್ದು ಆ PGಯ ತಲೆಗೆ ಹೊಡೆದ. PG ಸ್ಟೂಡೆಂಟ್. ಪೊಲೀಸರು ಅವ್ರನ್ನ ಹಿಡ್ಕೊಂಡ್ರು. ಆಯಿತಾ, ಇಮಿಡಿಯೇಟ್ಲಿ ಎಲ್ಲ PG ಸ್ಟೂಡೆಂಟ್ಗಳು ಸೇರಿದ್ರು, ಇವರನ್ನು ಹಿಡ್ಕೊಂಡು ಬಂದರು ಇಲ್ಲಿ ವ್ಯಾನಿಗೆ. ಆಗ MR ಪೂಜಾರಿ SP ಇದ್ದರು. ಅವರು ಸ್ಪಾಟಿಗೆ ಬಂದರು. ಪಾಂಡೇಶ್ವರ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಆಗ ಸಬ್ ಇನ್ಸ್ಪೆಕ್ಟ್ರ್ ಶಶಿಧರ್ ಅಂತಿದ್ರು, ಇನ್ಸ್ಪೆಕ್ಟ್ರ್ ಗಣಪತಿ ಅಂತಿದ್ರು, ಸಾಯಿಕುಮಾರ್ ಪೂಂಜಾ DSP ಆಗಿದ್ದರು. ಇವರೆಲ್ಲ ಬಂದರು. ಯಾಕಂದರೆ ಅಲ್ಲಿ PG ಸ್ಟೂಡೆಂಟ್ಗಳ ಮೇಲೆ ಹಲ್ಲೆ ಆದದ್ದು. ಮತ್ತು ವೆಲ್ಲಾಕಿನ ವೈದ್ಯರು ಮತ್ತು ಸುಶ್ರೂಷಕಿಯರು ಸಿಬ್ಬಂದಿಗಳು ಇಮಿಡಿಯೇಟ್ ಕೆಲಸ ನಿಲ್ಲಿಸಿದರು. ನಮಗೆ ರಕ್ಷಣೆ ಇಲ್ಲ ಅಂತೇಳಿ. ಅಲ್ಲಿ ಪ್ರಶ್ನೆ ಬಂತು ನೋಡಿ, ಈ ಕೈದಿಗಳಿದ್ದದ್ದು ಇಬ್ಬರು, ಅವರ ಬೆಂಗಾವಲಿಗೆ 4 ಮಂದಿ ಪೊಲೀಸರಿದ್ದರು. ಆದರೂ ಆ ವೈದ್ಯರ ಮೇಲೆ ನಡೆದಂಥ ಹಲ್ಲೆಯನ್ನು ತಡೀಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅದು ಅಚಾನಕ್ ಆಗಿರೋದು. ಆದ್ದರಿಂದಾಗಿ ಅದು ಇದಾಯಿತು. ಮತ್ತು ಅವರನ್ನು ವ್ಯಾನಿಗೆ ತಂದು ಹಾಕಿದಾಗ ವ್ಯಾನಲ್ಲಿ ಕೂರಿಸಿದ್ರಲ್ಲ, ಅವರು ಏನು ಹೇಳಿದ್ರು ಗೊತ್ತಾ ಪೊಲೀಸರಿಗೆ, ಎಲ್ಲಿ ಒಳಗೆ ಬರ್ತೀರಿ, ನಾವು ಜುಡಿಷಿಯಲ್ ಕಸ್ಟಡಿಯಲ್ಲಿರೋ ಕೈದಿಗಳು, ನೀವು ವ್ಯಾನ್ ಒಳಗೆ ಬರುವಾಗಿಲ್ಲ ಅಂತೇಳಿ. ಆಗ ಇನ್ಸ್ಪೆಕ್ಟ್ರು ಗಣಪತಿಯವರು ಸ್ವಲ್ಪ ಸ್ಟ್ರಾಂಗ್ ಇದ್ದರು. ಅವರು ವ್ಯಾನ್ನ ಒಳಗೆ ಅವರನ್ನು ರಿಪೇರಿ ಮಾಡಿದರು. ಅದು ಅಂಥ ಗಟ್ಟಿತನ ಬೇಕು. ಅಂಥ ಗಟ್ಟಿತನವನ್ನು ತೋರಿಸ್ಬೇಕು ಆಗೋದಿಲ್ಲ. ಅವರನ್ನು ಮತ್ತೆ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಾಗ ಅವರು ಅದನ್ನು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದರೆ ನಿಮಗೆ ಮ್ಯಾಜಿಸ್ಟ್ರೇಟ್ರು ಅದನ್ನು ನೋಟ್ ಮಾಡ್ಕೋತಾರೆ. ಕಂಪ್ಲೇಂಟನ್ನು ಆರ್ಡರ್ ಶೀಟಲ್ಲಿ ನೋಟ್ ಮಾಡ್ಕೋತಾರೆ. ಅದು ಯಾವತ್ತಿದ್ರೂ ಆ ಪೊಲೀಸ್ ಅಧಿಕಾರಿಗೆ ಒಂದಲ್ಲ ಒಂದು ದಿನ ಅದು ಮುಳುಗು ನೀರು ತರ್ತದೆ. ಈ ಕೆಲವೊಮ್ಮೆ ಪೊಲೀಸರಿಗೆ ಸಮಸ್ಯೆ ಆಗ್ತದಿತ್ತು. ನಾವು ಪೊಲೀಸರನ್ನು ಒಳ್ಳೆಯವರು ಅಂತ ಹೇಳುವುದಲ್ಲ, ಅವರ ಕಷ್ಟಗಳು ಇರ್ತದೆ ಅಂತ. ಒಬ್ಬ ಕಳ್ಳನನ್ನು ಇಟ್ಕೊಂಡು ಬಂದರು ಅಂತ ಇಟ್ಕೊಳ್ಳಿ, ಅವನನ್ನು ಬಾಯಿ ಬಿಡಿಸಲಿಕ್ಕೆ 4-5 ದಿವಸ ಬೇಕು. ಕಾನೂನು ಪ್ರಕಾರ ಅವರು ಇಟ್ಟುಕೊಳ್ಳುವಾಗಿಲ್ಲ. 24 ಗಂಟೆ ಒಳಗೆ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಬೇಕು. ನ್ಯಾಯಾಧೀಶರ ಮನೆಗೆ ಹಾಜರಿಸಬೇಕು. ನೀವು ಮುಂಜಾನೆ 3 ಗಂಟೆಗೆ ಕೊಂಡೋಗಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು ನ್ಯಾಯಾಧೀಶರು ಎದುಕೊಂಡು ಬರ್ತಾರೆ. ನಿಮಗೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ. ನ್ಯಾಯಾಧೀಶರಿಗೆ, ಪೊಲೀಸರಿಗೆ ಇವರಿಗೆಲ್ಲ ಟೈಮಿಂಗ್ಸ್ ಅಂತ ಇಲ್ಲ. ಯಾವ ಟೈಮಿಗೆ ಕೊಡಬೇಕು. ಒಂದು ರಾತ್ರಿ 12 ಗಂಟೆಗೆ ಮರ್ಡರ್ ಆಯಿತು ಅಂತ ಇಟ್ಕೊಳ್ಳಿ, 12 ಕಾಲಕ್ಕೆ FIR ಆಯಿತು. ಆ ಟೈಮಿಗೆ ಹೋಗಿ FIR ಪ್ರತಿಯನ್ನು ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮನೆಗೆ ಮುಟ್ಟಿಸಲೇಬೇಕು, ಅವ್ರು ರಿಸೀವ್ ಮಾಡಲೇಬೇಕು. ಆದ್ದರಿಂದಾಗಿ ಈ ನ್ಯಾಯಾಧೀಶರಿಗೆ ಗೊತ್ತಿದೆ, ಇವರನ್ನು ಒಂದು 4 ದಿವಸ ಮೊದಲು ಹಿಡ್ದಿರ್ತಾರೆ ಪೊಲೀಸರು ಅಂತೇಳಿ. ಅವನ ಹತ್ರ ಹೇಳ್ತಾರೆ, ಯಾವಾಗ ನಿನ್ನನ್ನು ಅರೆಸ್ಟ್ ಮಾಡಿದ್ದು ಅಂತೇಳಿ. ಪೊಲೀಸರು ಅವನಿಗೆ ಎಲ್ಲ ರೀತಿಯಲ್ಲಿ ಬೆದರಿಸಿ ಎಲ್ಲ ಟ್ರೀಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಹೀಗೆ ಹೇಳಬೇಕು ಅಂತೇಳಿ ಹಾಗೆ ಕರ್ಕೊಂಡು ಹೇಳ್ತಾರೆ. ಆಯಿತಾ, ಇದು ಪೊಲೀಸರಿಗೆ ಇರಿಸ್ಮೋರ್ಸ್ ಆಗ್ತದೆ. ಇವೇನಾದರೂ ಹೇಳಿಬಿಟ್ರೆ, ಅವರಲ್ಲಿ ಆರ್ಡರ್ ಶೀಟಲ್ಲಿ ಬರೆದ್ರೆ ಪುನೊಂದು ಕೇಸ್ ಆಗುತ್ತೆ ಪೊಲೀಸರ ಮೇಲೆ. ಇವರ ಕೆಲಸಕ್ಕೆ ಕೂತು ಇವರು ಏನು ಅವರ ವೈಯಕ್ತಿಕ ಲಾಭಕ್ಕಾಗಿ ಮಾಡಿದ್ದ ಅಲ್ಲ, ಯಾವುದೋ ಒಂದು ಪ್ರಕರಣವನ್ನು ಭೇದಿಸುವಂಥ ಉತ್ಸಾಹದಲ್ಲಿ ಮಾಡಿರ್ತಾರೆ. ಕೊನೆಗೆ ಆ ಮ್ಯಾಜಿಸ್ಟ್ರೇಟ್ರ ಮನೆಯೇ ಕಳ್ತನಾಯಿತು, ಬೋಂದಲಲ್ಲಿದ್ದ ಮನೆ. ಅದ ನಂತರ ಕಳ್ಳರನ್ನು ಕರ್ಕೊಂಡು ಹೋದರೆ ಮ್ಯಾಜಿಸ್ಟ್ರೇಟ್ರು ಅವನ ಹತ್ರ ಕೇಳ್ತಾ ಇರಲಿಲ್ಲ. ಕಳ್ಳನ ಹತ್ರ ಈಗ ಹೊಡೆದ್ರ ಬಡಿದ್ರ ಅಂತ ಕೇಳ್ತಾ ಇರಲಿಲ್ಲ. ಅವ್ರು ಕೇಳ್ತಿದ್ದು ಪೊಲೀಸ್ ಅಂತ, ನಮ್ಮ ಮನೆ ಕಳ್ತನ ಅದೇನದು ಗೊತ್ತಾಯ್ತಾ ಅಂತ. ಅದರಿಂದ ಪ್ರತಿಯೊಂದು ವಿಚಾರಗಳು ಅವರವರ ಅನುಭವಕ್ಕೆ ಬರಬೇಕು. ನಮ್ಮ ಮನೆಯಲ್ಲಿ ಕಳ್ಳತನ ಆದರೆ ನಮಗೆಷ್ಟು ನೋವಾಗ್ತದ,
ಅದೇ ರೀತಿ ಒಬ್ಬ ಕಳ್ಳನ ಕೆಲಸವೇ ಕಳ್ಳತನ ಮಾಡೋದು, ಅದರಲ್ಲಿ ಡೌಟ್ ಏನಿಲ್ಲ. ಅವನಿಗೆ ಬೇರೆ ಉದ್ಯೋಗ ಗೊತ್ತಿದೆ ಇಲ್ಲ, ಅವನಿಗೆ ಉದ್ಯೋಗ ಕೊಟ್ಟರೆ ಅವನು ಉದ್ಯೋಗ ಮಾಡ್ತಾನ ಇಲ್ಲ, ಅವನಿಗೆ ಅದೇ ಅಭ್ಯಾಸ. ಆದ್ದರಿಂದ ಅಂಥವನ ಮೇಲೆ ಒಂದು ರೀತಿಯಲ್ಲಿ ಕರುಣೆ ತೋರುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸಬ್ಜೆಕ್ಟಲ್ಲಿ ಆಗಿರೋದು ಅದು. ಇವಾಗ ಅಲ್ಲಿ ಏನು ಬೆಳಿಗ್ಗೆ ಸಂಜೆ ತಪಾಸಣೆ ಮಾಡಬೇಕು ಅಂತ ನಿಯಮ ಇತ್ತು, ಅದು ಇವಾಗ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಬೆಳಿಗ್ಗೆ ಹೇಗೆ ಅಂತ ಹೇಳಿದರೆ, ಬೆಳಿಗ್ಗೆ ಒಂದು 6 ಗಂಟೆ ಹೊತ್ತಿಗೆ ಇಡೀ ಬ್ಯಾರಕ್ಗಳ ಬೀಗ ತಕ್ಕೊಂಡು ಬರ್ತಾರೆ, ಎಲ್ಲರನ್ನ ಎಣಿಸ್ತಾರೆ. ರಾತ್ರಿ ಯಾರಾದರೂ ಓಡಿ ಹೋಗಿದ್ದಾರೆ ಅಂತ ಗೊತ್ತಾಗಬೇಕಲ್ಲ, ಬೆಳಿಗ್ಗೆ ಎಣಿಸ್ತಾರೆ ಇದ್ದಾರೆ ಅಂತ ಹೇಳಿ. ಆದ ಮೇಲೆ ಮತ್ತೆ ಅವರ ನಿತ್ಯಕ್ರಮಕ್ಕೆ ಎಲ್ಲ ಹೋಗ್ತಾರೆ. ಚಹಾ ಬರುತ್ತೆ, ತಿಂಡಿ ಬರುತ್ತೆ, ಅಲ್ಲಿ ಮತ್ತೆ ಇರ್ತಾರೆ. ಅಷ್ಟೊತ್ತಿಗೆ ಕೋರ್ಟಿಗೆ ಯಾರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅದನ್ನೊಂದು ಲಿಸ್ಟ್ ಮಾಡಿರ್ತಾರೆ, ಅವರನ್ನು ಒಂದು ಗುಂಪು ಮಾಡ್ತಾರೆ, ಮತ್ತು ಅವರನ್ನು ಕೋರ್ಟಿಗೆ ಹೋಗೋರು ಹೋಗ್ತಾರೆ. ಅದ ನಂತರ ವಿಸಿಟಿಂಗ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ, ಯಾರನ್ನು ನೋಡಲಿಕ್ಕೆ ಹೊರಗಿನವರು ಬಂದು ಅದು ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟದ ಹೊತ್ತಾಗುತ್ತೆ, 12:30 ಗಂಟೆಗೆ ಊಟ ಕೊಡ್ತಾರೆ, ಮತ್ತೆ ಬಿಡ್ತಾರೆ. ಮತ್ತು 4:15 ಗಂಟೆಗೆ ಪುನಃ ರಾತ್ರಿಯೇ ಊಟ ಕೊಡ್ತಾರೆ. ಊಟ ಕೊಡ್ತಾರೆ, ಅದನ್ನು ಕೊಂಡೋಗಿ ಅವರು ಇಟ್ಕೊಳ್ತಾರೆ. ಅವರೇನು 4:15 ಗಂಟೆಗೆ ಊಟ ಮಾಡೋದಿಲ್ಲ, ಇಟ್ಟುಕೊಳ್ತಾರೆ. ಸಂಜೆ ಪುನಃ ಲೆಕ್ಕ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಬೆಳಿಗ್ಗೆ ಅವರನ್ನು ಹೊರಗೆ ಬಿಡುವ ಸಂದರ್ಭದಲ್ಲಿ ಅವರ ಬ್ಯಾರಕ್ಗಳನ್ನು ಇವರು ಚೆಕ್ ಮಾಡಬೇಕು, ಇದರಲ್ಲಿ ಬೇರೆ ಏನಾದರೂ ಉಂಟಾ. ಆವಾಗ ಕೂಡ ಏನು ಅಲ್ಲಿಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆದದ್ದು ಕೂಡ ಉಂಟು. ಯಾಕಂತ ಹೇಳಿದರೆ ಇವರ ಬ್ಯಾರಕ್ಗಳನ್ನು ಚೆಕ್ ಮಾಡಲಿಕ್ಕೆ ಅವ್ರು ಬಿಡಲ್ಲ, ಯಾಕಂದರೆ ಅಲ್ಲಿ ಯಾವುದಾದ್ರೂ ನಿಷೇಧಿತ ಸೊತ್ತುಗಳು ಇವೆ ಅಂತ ಅರ್ಥ. ಅದಕ್ಕೆ ಅದನ್ನು ಚೆಕ್ ಮಾಡಲಿಕ್ಕೆ ಹೋಗಿಲ್ಲ ಇವರು ಹೊಡೆದ್ರೆ ಹೇಳಿ. ಅವರಿಗೆ ರಕ್ಷಣೆ ಇಲ್ಲ. ಇರೋದು 10-16 ಮಂದಿ, ಇವರು 10-300 ಮಂದಿ ಇದ್ದಾರೆ, ಇವರು ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ನಿಮಗೆ ಅಲ್ಲಿಯ ಪರಿಸ್ಥಿತಿ ಒಂದು ಲೆಕ್ಕದಲ್ಲಿ ಬೂದಿ ಮುಚ್ಚಿದ ಕೆಂಡ ಅಂತ ನಾವು ಏನು ಹೇಳ್ತೇವೆ ಹಾಗೆ. ನಿಮಗೆ ನೋಡಲಿಕ್ಕೆ ಮಾತ್ರ ಏನಿಲ್ಲ, ಬೂದಿ, ಅದ್ರ ಒಳಗಿರುವುದು ಕೆಂಡವೇ. ನೀವು ಎಲ್ಲಿ ಕೈ ಹಾಕಿದರೂ ನಿಮಗೆ ಸುಡ್ತದೆ. ನೀವು ಒಬ್ಬ ಕೈದಿಯನ್ನು ಫಿಸಿಕಲಿ ಚೆಕ್ ಮಾಡಿದರೆ ಅವ ತೆಗೆದು ಮುಖಕ್ಕೆ ಬಡಿತಾನೆ. ಪುನಃ ಇವ ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಅವನ ಮೇಲೆ ಕೇಸ್ ಹಾಕಬೇಕು. ಈ ರೀತಿಯ ಪರಿಸ್ಥಿತಿ. ಮತ್ತು ಕೆಲವೊಂದು ಕೈದಿಗಳಿಗೆ ಒಂದು ಅಭ್ಯಾಸ ಇರ್ತದೆ, ಇಲ್ಲಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಬೇಕು ಅಂತೇಳಿ, ವೆಲ್ಲಾಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಬೇಕು ಅಂತೇಳಿ. ಆಗ ಅವರು ಡಾಕ್ಟ್ರು ಬರ್ತಾರೆ, ಅವರನ್ನು ಮೆಡಿಕಲ್ ಚೆಕ್ ಮಾಡಲಿಕ್ಕೆ ಒಬ್ಬರು ಡಾಕ್ಟ್ರು ಬರ್ತಾರೆ. ಅವ್ರ ಹತ್ರ ಮೆಲ್ಲ ಹೇಳ್ತಾರೆ. ಆ ಡಾಕ್ಟ್ರನ್ನ ಮ್ಯಾನೇಜ್ ಮಾಡೋ ಸಿಸ್ಟಮು ಇದೆ, ಆ ವ್ಯವಸ್ಥೆ ಇದೆ, ಯಾರನ್ನೆಲ್ಲ ವೆಲ್ಲಾಕಿಗೆ ಹಾಕಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಏನಾದರೂ ಸಹಕಾರ ನೀಡದೇ ಇದ್ದರೆ ಆ ಸಿಬ್ಬಂದಿಗಳನ್ನು ಟಾರ್ಗೆಟ್ ಮಾಡ್ತಾರೆ, ಅವರ ಮೇಲೆ ಹಲ್ಲೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅವರಿಗೆ ಅವರೇ ರಕ್ಷಣೆ ಕೊಡಲಿಕ್ಕೆ ಆಗದಂಥ ಪರಿಸ್ಥಿತಿ ಅವರು ಇದ್ದಾರೆ. ಆದ್ದರಿಂದ ಅವರಿಗೆ ಕೈದಿಗಳಿಗೆ ರಕ್ಷಣೆ ಕೊಡುವಂಥ ಪರಿಸ್ಥಿತಿ. ಯಾಕಂದರೆ ಅಲ್ಲೊಂದು ಗುಂಪು ಆಗುತ್ತೆ, ನಿಮಗೆ ಕಳ್ಳರದ್ದು ಒಂದು ಗುಂಪು, ದರೋಡೆಕೋರದೊಂದು ಗುಂಪು, ರೌಡಿಗಳದ್ದೊಂದು ಗುಂಪು. ಅದನ್ನು ಪೊಲೀಸರೇ ಚದುರಿಸಬಹುದಲ್ಲ. ಪೊಲೀಸರಿಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲಲ್ಲ. ನೀವು ಜೈಲಿನ ಗೇಟಿನ ಒಳಗೆ ಪೊಲೀಸರು ಹೋಗುವಾಗೇ ಇಲ್ಲ, ಯಾಕಂದರೆ ಅದು ವ್ಯವಸ್ಥೆ ಬೇರೆ, ವ್ಯವಸ್ಥೆ ಬೇರೆ. ನೀವು ಇಲ್ಲಿ 2-3 ಸಾರಿ ಪೊಲೀಸರು ರೈಡ್ ಮಾಡಿದರು. ಆ್ಯಕ್ಚುಲಿ ವಾಸ್ತವವಾಗಿ ಕಾನೂನು ಪ್ರಕಾರ ತಪ್ಪು. ಯಾರಾದರೂ ಕೈದಿಗಳು ಹೈಕೋರ್ಟಿಗೆ ಏನಾದರೂ ದೂರರ್ಜಿ ಸಲ್ಲಿಸಿದರೆ ಪೊಲೀಸರು ಬಂದು ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಳಗೆ ಹೋದ ಅಧಿಕಾರಿಗಳು ಮನೆಗೆ ಹೋಗ್ಬೋದು. ಕೆಲವು ವರ್ಷಗಳ ಹಿಂದೆ ಪೊಲೀಸ್ ಅಧಿಕಾರಿಗಳು ರೈಡ್ ಮಾಡಿದ ಸಂದರ್ಭದಲ್ಲಿ ತಲೆ ಎಲ್ಲ ಹೊಡೆದಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳದ್ದೇ. ಸಬ್ ಇನ್ಸ್ಪೆಕ್ಟರ್ ತಲೆ ಹೊಡೆದೋಗಿದೆ, ಇನ್ಸ್ಪೆಕ್ಟರ್ ತಲೆ ಹೊಡೆದೋಗಿದೆ. ಅಲ್ಲಿ ಕೈಗೆ ಸಿಕ್ಕಿದ್ದನ್ನು ಬಿಸಾಡ್ತಾರೆ. ನೀವು ಕಂಟ್ರೋಲ್ ಏನು ಮಾಡ್ತೀರಿ? ಅವ್ರಿಗೆ ಗುಂಡೊಡಿಲಿಕ್ಕೆ ಆಗ್ತದಾ? ಅವ್ರಿಗೆ ಗುಂಡೊಡಿಲಿಕ್ಕೆ ಆಗ್ತದಾ? ಲಾಠಿಯಿಂದ ಹೊಡಿಲಿಕ್ಕೆ ಆಗ್ತದಾ? ಲಾಠಿಯಿಂದ ಹೊಡೆದು ಏಟಾದರೆ ಅದು ಇವರ ತಲೆ ಮೇಲೆ ಬರ್ತದೆ. ನೀವು ಅವರು ಕಳ್ಳರೇ, ಅವರು ಕೊಲೆಗಾರರೇ, ಅವರು ದರೋಡೆಕೋರರೇ, ಎಲ್ಲವೂ ಹೌದು, ಅತ್ಯಾಚಾರಿಗಳೇ, ಎಲ್ಲವೂ ಹೌದು. ಆದರೂ ಅವರು ಕೈದಿಗಳು. ನೀವು ಕೈದಿಗಳ ಪ್ರೊಟೆಕ್ಷನ್ ರೂಲ್ಸ್ ಏನಿದೆ ಆ ರೀತಿಯಾಗಿಯೇ ಕೈದಿಗಳನ್ನು ನೋಡ್ಕೊಳ್ಬೇಕು. ಯಾಕಂದರೆ ಆ ಕೈದಿಗಳು ನ್ಯಾಯಾಲಯದ ಸುಪರ್ದಿಯಲ್ಲಿರುವವರು, ಪೊಲೀಸರ ಸುಪರ್ದಿಯಲ್ಲಿರುವವರಲ್ಲ. ಆದ್ದರಿಂದಲೇ ಪೊಲೀಸರು ಅದರ ಒಳಗೆ ಹೋಗಲಿಕ್ಕೆ ಹಿಂಜರಿಯುವುದು. ಅಂತಹ ಪೊಲೀಸ್ ಆಯುಕ್ತರು
ಹಿಂದೆ SP ಅವರಿದ್ದಾಗ ಅವರು ರೈಡ್ ಮಾಡ್ತಾಯಿದ್ರು. ಸಾಧಾರಣ ಮುಂಜಾನೆ ಒಳಗೆ ರೈಡ್ ಮಾಡ್ತಾಯಿದ್ರು. ರೈಡ್ ಮಾಡುವಾಗ ಅವರು ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಬೆಲ್ ಆಗುತ್ತೆ, ಅವರು ಅದನ್ನೆಲ್ಲ ಆಗ ಅವರು ಪೊಲೀಸರ ಮೇಲೆ ತಿರುಗಿ ಬೀಳ್ತಾಯಿದ್ರು. ಬೊಬ್ಬೆ ಹೊಡಿದು ಬೈಯುವುದು ಎಲ್ಲ ಆಗ್ತದೆ. ಯಾಕಂತ ಹೇಳಿದರೆ ಅವರು ಇದೇ ಪೊಲೀಸರ ಕೈಯಲ್ಲಿ ಒದೆ ತಿಂದು ಅಲ್ಲಿಗೆ ಬಂದವರು. ಅದನ್ನು ಅವರು ಅಲ್ಲಿ ಒಳಗೆ ಇದ್ದು ಇವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೊರಡ್ತಾರೆ. ಅಲ್ಲಿ ಸ್ಟೇಷನಲ್ಲಿ ಇರುವಾಗ ನನಗೆ ಹೊಡೆದಿದೆಯಲ್ಲ, ಇಲ್ಲಿ ಸಿಕ್ಕಿದೆಯಲ್ಲ ಅಂತ ಹೇಳಿ ಈ ರೀತಿಯ ವ್ಯವಸ್ಥೆ ಇದೆ. ಅದರಿಂದಾಗಿ ಅಲ್ಲಿ ಸಿಬ್ಬಂದಿಗಳು ಸಹ, ಜೈಲಿನ ಸಿಬ್ಬಂದಿಗಳು ಸಹ ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅವರಿಗೆ ಜೋರು ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಏನಾದರೂ ಹೇಳಿದರೆ ಇವರು ಕೇಳಿಯೂ ಕೇಳದಾಗೆ ಆಚೆ ಹೋಗ್ತಾರೆ ಹೊರತು ನೀನು ಯಾಕೆ ಆ ರೀತಿ ಮಾತಾಡಿದಂತ ಕೇಳೋದಿಲ್ಲ. ಯಾಕಂದರೆ ಅವರಿಗೂ ಸಹ ಅವರ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ನೀವು ಅವನನ್ನು ಹಾಗೆ ಬಿಡಿ. ಒಬ್ಬ ಜೈಲರೊಬ್ಬರು ಹೇಳ್ತಾ ಇದ್ರು, ಅಲ್ಲಿ ಏನಾದರೂ ಅವರು ಗಾಂಜಾ ಸೇದಿಸಿದ್ರೆ ನಮಗೆ ಗೊತ್ತಾದರೂ ನಾವು ಮಾತಾಡೋದಿಲ್ಲ ಅಂತ. ಯಾಕೆ? ಅವರು ಗಾಂಜಾ ಸೇದಿ ಆರಾಮವಾಗಿ ಮತ್ತು ಬಂದು ಮಲಗಿರ್ತಾನೆ, ಅವನ ರಗಳೆ ಇಲ್ಲ ಬೆಳಗಿನವರೆಗೆ, ಅವಾಗ ಮಲಗಿರಲಿ ಅಂತೇಳಿ ಬಿಟ್ಟುವುದು ನಾವು. ಅದರಿಂದಾಗಿ ಅಲ್ಲಿ ಅಂತಹ ಎಬಿಚುವಲ್ ಒಫೆಂಡರ್ಸು ಅಂಥವರು ಆ ರೀತಿಯಾಗಿರ್ತಾರೆ. ಅದಕ್ಕೆ ಅವರು ಅವಕಾಶ ಕೊಡ್ತಾರೆ. ಯಾಕಂತೇಳಿ ಈ ಕಾರಣಕ್ಕಾಗಿ. ಸೋಮವಾರ ಸಂಜೆ ಕೂಡ ಏನೋ ಹಲ್ಲೆ ಆಗಿತ್ತು ಕೈದಿಗಳ ನಡುವೆ, ಮಂಗಳವಾರ ಕೂಡ ಹಲ್ಲೆ ನಡೆದಿತ್ತು. ಹೌದು, ಅಲ್ಲಿ ಮುನೀರ್ ಅಂತ ಹೇಳಿ ಒಬ್ಬ ಕೈದಿ ಇದ್ದ, ಒಬ್ಬ ಅಡಿಗೆ ಕೆಲಸದಲ್ಲಿ ನಿರತವಾಗಿದ್ದ ಒಂದು ಕೈದಿಗೆ ಹಲ್ಲೆ ಮಾಡಿದ್ದಾರೆ. ಮತ್ತು ಅದು ಅಲ್ಲಲ್ಲಿಗೆ ಮುಗಿದಿದೆ. ಯಾಕಂದರೆ ಹಿಂದಿನ ದಿವಸ ನೌಶಾದ್ ಮೇಲೆ ಹಲ್ಲೆಗೆ ಯತ್ನ ಆಗಿತ್ತಲ್ಲ, ಅದಕ್ಕೆ ಕೌಂಟ್ರಾಗಿ ಆಗಿದೆ ಅಂತಲ್ಲ, ಅದು ಕೌಂಟ್ರಾಗಿ ಆದದ್ದು ಏನಲ್ಲ. ಅದು ಊಟದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮುನೀರ್ ಹೊಡೆದಿದ್ದಾನೆ. ಯಾಕಂದರೆ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಇನ್ನೊಂದು ವಿಚಾರ ಅಂದರೆ ಏನು, ಮುಖ್ಯ ಅಧೀಕ್ಷಕರು ಜೈಲಿಗೆ ಬಂದಾಗ ಈ ಥರದ್ದು ಘಟನೆಗಳಾಗ್ತವೆ ಅಂತ. ಯಾಕಂತ ಹೇಳಿದರೆ ಈಗ ಮೊದಲಿನ ಅಧೀಕ್ಷಕ ಹುದ್ದೆ ಇನ್ಸ್ಪೆಕ್ಟರ್ ದರ್ಜೆ ಹುದ್ದೆ ಆಗಿತ್ತು. ಈಗ ಅದನ್ನು ಮೇಲ್ದರ್ಜೆಗೆ ಏರಿಸಿದೆ, ಅದಕ್ಕೆ DSP ದರ್ಜೆ, SP ದರ್ಜೆ ಅಧೀಕ್ಷಕರು ಬಂದಿದೆ. ಈಗ ಸುರೇಶ್ ಅವರು ಬಂದಿದ್ದಾರೆ, ಆಯಿತಾ. ಅವರಿಗೆ ಒಂದು ಟೆಸ್ಟ್ ಡೋಸ್ ಕೊಡಬೇಕಲ್ಲ, ಹೊಸ ಅಧೀಕ್ಷಕರು ಬಂದ ಕೂಡಲೇ ಟೆಸ್ಟ್ ಡೋಸ್ ಕೊಡಬೇಕು ಅಂತೇಳಿ ಇಂದಿನ ಅಧೀಕ್ಷಕರಿದ್ದರು ಓಬಳೇಶ್ ಅಂತೇಳಿ. ಅವರು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದ್ರಿಂದ ಅವರು ಸಸ್ಪೆಂಡ್ ಆಗಿ ಹೋದ್ರು. ಇಂದಿನ ಗಲಾಟೆ ಸಂದರ್ಭದಲ್ಲಿ ಒಬ್ಬ ಅಧೀಕ್ಷಕರು ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಈಗಿನ ಅಧೀಕ್ಷಕರು ಬಂದಿದ್ದಾರೆ. ಇವರಿಗೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗೋದ್ರಿಂದ ಇವರನ್ನು ಸಸ್ಪೆಂಡ್ ಮಾಡ್ತಾರೆ, ಇಲ್ಲ ಇವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಹೊರತು ಇನ್ನೊಬ್ಬರನ್ನು ತರುವಾಗ ಹೊಸೊಬ್ಬರು ಬಂದರು ಅಂತ ಹೇಳಿದ ಕೂಡಲೇ ಕೈದಿಗಳು ಒಂದು ರೀತಿಯಲ್ಲಿ ಒಟ್ಟಾಗ್ತಾರೆ. ಯಾಕಂದರೆ ಅವರ ಬಿಹೇವಿಯರ್ ಹೇಗಿದೆ ಅಂತ ಗೊತ್ತಿರೋದಿಲ್ಲ, ಅವರ ವರ್ತನೆ ಹೇಗಿದೆ ಅನ್ನೋದು ಗೊತ್ತಿರೋದಿಲ್ಲ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ, ಯಾಕಂದರೆ ಇವರೊಂದು 10 ಅಧೀಕ್ಷಕರನ್ನು ನೋಡಿರ್ತಾರೆ, ಸೂಪರಿಂಟೆಂಡೆಂಟ್ಗಳನ್ನು ನೋಡಿರ್ತಾರೆ. ಅದಕ್ಕೆ ಈಗ ಹೊಸರಾಗಿ ಬಂದವರು ಹೇಗಿರ್ತಾರೆ ಅಂತೇಳಿ, ಒಳ್ಳೆಯವರ, ನಾವು ಹೇಳಿದ ಹಾಗೆ ಕೇಳುವವರ, ನಮಗೆ ಕೆಲವೊಂದು ಸವಲತ್ತುಗಳನ್ನು ಕೊಡುವವರ ಇಲ್ಲವೋ ಅಂತ ಅದನ್ನು ನೋಡಲಿಕ್ಕೆ ಇದೊಂದು ಟೆಸ್ಟ್ ಡೋಸ್ ಮಾಡುವುದು ಅಂತ ಹೇಳೋದು. ಅವರ ವರ್ತನೆ ಹೇಗಿದೆ ಅಂತ. ಕೆಲವರು ಇರ್ತಾರೆ ಅತ್ಯಂತ ಸ್ಟ್ರಿಕ್ಟು, ಕಾನೂನಿನ ಪುಸ್ತಕವನ್ನು ಆಚೆ ಈಚೆ ನೋಡ್ತಾ ಇರಲಿಲ್ಲ, ಎಷ್ಟುಂಟು ಅಷ್ಟು. ಆದರೆ ಅವರೊಟ್ಟಿಗೆ ಕೈದಿಗಳು ಭಾರಿ ಚೆನ್ನಾಗಿದ್ದರು. ಅವ್ರ ಹೆಸರು ಅಂತ ಇತ್ತು, ಅವರ ಮಗಳೇನು ಇಲ್ಲಿ KMCಯಲ್ಲಿ MBBS ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ಇಲ್ಲಿಗೆ ಮಂಗಳೂರಿಗೆ KL ಟ್ರಾನ್ಸ್ಫರ್ ತಗೊಂಡು ಬಂದವರು ಸೂಪರ್ಡೆಂಟ್ ಆಗಿ, ಆಯಿತಾ. ಆಗ ಸಾಧು ಶೆಟ್ಟಿ ಸಬ್ ಜೈಲಲ್ಲಿದ್ದರು ಅವರು ಬಂದ ಸಂದರ್ಭದಲ್ಲಿ. ಆಗ ಸಾಧು ಶೆಟ್ಟಿ ಅವರು ಕೇಳಿದಂತೆ, ಏನೆಲ್ಲ ವ್ಯವಸ್ಥೆ ಆಗಬೇಕು, ಏನು ಬೇಡ, ನೀನು ಮರ್ಯಾದೆಯಲ್ಲಿ ಕಾನೂನು ಪ್ರಕಾರ ಇದ್ದರೆ ಸಾಕು, ಇಲ್ಲಾಂದರೆ ನಾನು ಎತ್ತಂಗಡಿ ಮಾಡ್ತೇನೆ ಅಂತೇಳಿ. ಆಯಿತು ಅಂತೇಳಿ ಅವರು ಇದ್ದರು. ಮತ್ತು ಅವರಿಗೆ ಮನೆಯಿಂದ ಊಟ ಬರ್ತಾಯಿತ್ತು, ಅದಕ್ಕೆ ಕೋರ್ಟ್ ಆರ್ಡ್ರ್ ಇತ್ತು. ಮನೆಯಿಂದ ಊಟ ಕೊಡಲಿಕ್ಕೆ ಅವರಿಗೆ ಕೋರ್ಟ್ ಆರ್ಡ್ರ್ ಇತ್ತು. ಅದರಿಂದಾಗಿ ಆ ಮನೆಯಿಂದ ಊಟ ಬರ್ತಾಯಿತ್ತು, ಅದನ್ನು ಅವಕಾಶ ಕೊಟ್ಟಿದ್ದರು. ಅವರೇನು ಬೇರೆ ಇದು ಮಾಡಿರಲಿಲ್ಲ. ಇಡೀ ಸಬ್ ಜೈಲು ಆರಾಮವಾಗಿತ್ತು. ಅಂತಹ ಸ್ಟ್ರಿಕ್ಟ್ ಆಫೀಸರು ಅವ್ರು ಹೇಳ್ತಾಯಿದ್ರು, ಅವರು ಒಬ್ಬರನ್ನು ಬಿಟ್ಟು ಇಲ್ಲಿ ಬಾಕಿಯವರೆಲ್ಲ ಹಣ ತಿನ್ನುವವರು ಅಂತ ಅವರು ತಿನ್ನಲಿಲ್ಲ. ಅದರಿಂದ ಅವರಿಗೆ ನಾವು ತೊಂದರೆ ಮಾಡುವುದಿಲ್ಲ ಅಂತೇಳಿ. ಅದೇ ಸಂದರ್ಭದಲ್ಲಿ ಅವರ ವಿರೋಧಿ ಗ್ಯಾಂಗು ಬಂದಾಗಲೂ ಬರ್ಕೆಯದ್ದನವರು ಆ ಸಂದರ್ಭದಲ್ಲಿ ಜೈಲಿಗೆ ಬಂದಾಗ ಈಚೆಗೆ ಸಾಧು ಶೆಟ್ಟಿ ಗ್ಯಾಂಗ್ ಇತ್ತು, ಈ ಕಡೆದ ಎದ್ದು ಗ್ಯಾಂಗ್ನವರು ಇದ್ದರು. ಪರಸ್ಪರ ವೈರತ್ವ ಇತ್ತು. ಯಾವುದೇ ಒಂದು ಚೂರು ಗಲಾಟೆ ಆಗಲಿಲ್ಲ.
ಸಾಧು ಶೆಟ್ಟಿ ಅವರನ್ನು ಇಂಟ್ರಿಗೆ ಬಿಡುವ ಸಂದರ್ಭದಲ್ಲಿ ಯದ್ದನವರನ್ನು ಬಿಡ್ತಾ ಇರಲಿಲ್ಲ. ಅವರು ಇಂಟ್ರಿ ಟೈಮ್ ಮುಗಿದ ಮೇಲೆ ಅವರನ್ನು ಒಳಗೆ ಹಾಕಿದ ಮೇಲೆ ಇವರನ್ನು ಬಿಡ್ತಾ ಇದ್ರು. ಅವಕಾಶ ಇಬ್ಬರಿಗೂ ಒಂದೇ ರೀತಿ ಕೊಡ್ತಾ ಇದ್ರು. ಒಂದು ವೇಳೆ ಅವಕಾಶ ಒಂದೇ ರೀತಿ ಕೊಡದೇ ಇರ್ತಿದ್ರೆ ಅದು ಅವರ ಒಳಗೆ ಸಮಸ್ಯೆ ಆಗ್ತಾಯಿತ್ತು. ಈಗ ಸಬ್ಜೆಲ್ನೊಳಗೆ ಅದರ ನಂತರದ ಬೆಳವಣಿಗೆಗಳಲ್ಲಿ ಸಮಸ್ಯೆ ಆಗಲಿಕ್ಕೆ ಕಾರಣವಾದ ಅದು. ನೀವು ಅವಕಾಶ ಕೊಟ್ಟರೆ ಎಲ್ಲ ಕೈದಿಗಳಿಗೂ ಒಂದೇ ರೀತಿ ಅವಕಾಶ ಕೊಡಬೇಕು, ಇಲ್ಲ ಕೊಡಲೇಬಾರದು. ಕಾನೂನಲ್ಲಿ ಏನಿದೆ ಆ ರೀತಿಯಾಗಿ ಮಾಡಬೇಕು. ಇವರು ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನೀವು ಪಾರ್ಶಾಲಿಟಿ ಮಾಡಿದ ಕೂಡಲೇ ಮತ್ತೊಂದು ಗುಂಪು ನಿಮ್ಮ ಮೇಲೆ ಮುಗಿ ಬೀಳುವುದೇ. ಆ ಕಾರಣಕ್ಕಾಗಿ ಅಲ್ಲಿನ ಸಿಬ್ಬಂದಿಗಳಿಗೆ ಭದ್ರತೆ ಇಲ್ಲ ಅಂತ ಹೇಳೋದು. ಅವರ ಭದ್ರತೆಯನ್ನು ಅವರೇ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಇನ್ನೊಂದು ವಿಚಾರ ಏನೆಂದರೆ, ಅವರ ಕೈದಿಗಳ ಮನಸ್ಸಿನ ನಿಯಂತ್ರಣವನ್ನು ಪಾಲಿಸಲು ಏನು ಯೋಗ ಧ್ಯಾನ ಎಲ್ಲ ಮಾಡ್ತಾ ಇದ್ರು, ಇವಾಗ ಅದು ಇಲ್ಲ ಅಂತ. ಯೋಗ ಧ್ಯಾನ ಮತ್ತು ಕೆಲವೊಂದು NGOಗಳು ಬರ್ತಾಯಿದ್ರು, ಕೈದಿಗಳ ಹತ್ರ ಮಾತಾಡ್ತಿದ್ರು, ಅವರ ಬೇರೆ ಬೇರೆ ಸಮಸ್ಯೆಗಳು ಇರ್ತಾಯಿತ್ತು. ಅದನ್ನೆಲ್ಲ ಹೇಗೆ ಪರಿಹಾರ ಮಾಡುವುದಂತ ಒಂದು ಇತ್ತು. ಮತ್ತು ಅವರನ್ನೇ ಕೈದಿಗಳನ್ನೇ ಬಳಸಿಕೊಂಡು ನಾಟಕ ಮಾಡಿಸುವುದು, ರಂಗ ತರಬೇತಿ ಕೊಡುವಂಥದ್ದು, ಇಂಥದ್ದೆಲ್ಲ ಕಾರ್ಯಕ್ರಮಗಳು ಆಗಬೇಕು. ಅದಕ್ಕೆ ಅನುದಾನವೂ ಇರ್ತಾಯಿತ್ತು. ಹಿಂದೆ ಮಾಡ್ತಾಯಿದ್ರು, ಸೂಪರಿಂಟೆಂಡೆಂಟ್ಗಳು ಮಾಡ್ತಾಯಿದ್ರು, ಈಗ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುದಾನವನ್ನು ಕೊಡ್ತಾ ಇಲ್ಲ. ಈ ಕೈದಿಗಳನ್ನು ಬಳಸಿಕೊಂಡು ರಾಜ್ಯ ಮಟ್ಟದಲ್ಲಿ ಸುತ್ತಾಟ ಮಾಡ್ತಾಯಿದ್ರು ಕೈದಿಗಳು, ನಾಟಕ ಮಾಡ್ಕೊಂಡು ಹೋಗ್ತಾಯಿದ್ರು ಸಾರ್ವಜನಿಕವಾಗಿ. ಕೇವಲ ನಿಮಗೆ ಸಬ್ಜೆಕ್ಟ್ ಒಳಗೆ ಅಲ್ಲ, ಸಾರ್ವಜನಿಕವಾಗಿ ಕೈದಿಗಳನ್ನು ಕರ್ಕೊಂಡೋಗಿ ನಾಟಕ ಮಾಡಿಸಿದಂಥ ಉದಾಹರಣೆಗಳು ಇವೆ. ಆದರೆ ಈಗ ಏನಾಗಿದೆ, ಕೈದಿಗಳ ಮನಸ್ಸನ್ನು ಅರಿತುಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿಗಳಿಗೆ ಇರುವಂತಹ ಲಾಲಸೆಯಿಂದಾಗಿ ಕೈದಿಗಳು ಬೇಸತ್ತು ಹೋಗಿದ್ದಾರೆ. ಅನಿವಾರ್ಯ ಸಂದರ್ಭದಲ್ಲಿ ಯಾವುದೋ ಒಂದು ಅಪರಾಧದಲ್ಲಿ ತೊಡಗಿಸಿಕೊಂಡಿದ್ದಾನೆ, ಅವ ಜೈಲಿಗೆ ಬಂದಿದ್ದಾನೆ, ಅವನಿಗೆ ಮತ್ತೆ ಪರ್ಮನೆಂಟಾಗಿ ಜೈಲಲ್ಲಿ ಇರಬೇಕಂತ ಏನೂ ಇಲ್ಲ. ಅವನು ಅಲ್ಲಿಂದ ಹೊರಗೆ ಹೋಗೋದು. ಕೆಲವೊಂದು ಅಧಿಕಾರಿಗಳು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥ ಅಧಿಕಾರಿಗಳು ಇದ್ದಾರೆ. ಒಂದು ಅಚಾನಕ್ ರೀತಿಯಲ್ಲಿ ಜೈಲಿಗೆ ಹೋದಂಥ ಯುವಕನೊಬ್ಬ ಶಿಕ್ಷೆಗೊಳಪಟ್ಟು ಅಲ್ಲಿಂದ ರಿಲೀಸ್ ಆಗಿ ಹೊರಗೆ ಬರುವಾಗ LLB ಮಾಡ್ಕೊಂಡು ಬಂದ ಓಪನ್ ಯೂನಿವರ್ಸಿಟಿಯಲ್ಲಿ. ಅವನು SSLC ಇರುವಾಗ ಜೈಲಿಗೆ ಹೋಗಿರೋದು, ಹೊರಗೆ ಬರುವಾಗ LLB ಮಾಡ್ಕೊಂಡು ಬಂದ. ಕೆಲವರೆಲ್ಲ ಬುಕ್ ಬರೀತಾರೆ, ಓದ್ತಾರೆ. ಅಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆ, ಅದನ್ನು ಉಪಯೋಗ ಮಾಡಿಸ್ಕೊಳ್ಬೇಕು. ಮತ್ತು ಎಲ್ಲ ಕೈದಿಗಳನ್ನು ಈ ಸಿಬ್ಬಂದಿಗಳು ಏನಂತ ಹೇಳಿದರೆ, ಅವರವರ ಆಸೆ ಆಕಾಂಕ್ಷೆಗಳು ಏನು ಮತ್ತು ಅವರು ಯಾವ ಕಾರಣಕ್ಕಾಗಿ ಆ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದ ಇದನ್ನು ಅರ್ಥಕೊಳ್ಬೇಕು. ಅವರನ್ನು ಒಂದು ಕೌನ್ಸಿಲಿಂಗ್ಗೆ ಒಳಪಡಿಸಬೇಕು. ನಿಮಗೆ ಒಬ್ಬ ಕೈದಿಯನ್ನು ಈಗ ಜೈಲು ಎಂಟ್ರಿ ಆದಂಥ ಕೂಡಲೇ ಅವನೊಂದು ಕ್ವಾರಂಟೈನ್ ರೂಮಿಗೆ ಹಾಕ್ತಾರೆ. ಅದ ನಂತರ ಅವನನ್ನು ಕ್ವಾರಂಟೈನಿಂದ ಮತ್ತೆ ನಿಮಗೆ ಸೆಲ್ಲಿಗೆ ಬ್ಯಾರಕಿಗೆ ಶಿಫ್ಟ್ ಮಾಡಬೇಕು. ಆ ಕ್ವಾರಂಟೈನ್ ರೂಮಲ್ಲಿರುವಾಗ ಅವರನ್ನು ಕರೆಸಬೇಕು. ಕರೆಸಿ ನೀನು ಏನು ಮಾಡಿದ್ದಿ, ಪೊಲೀಸರು ಏನೇ ಬರೆದಿರ್ಬೋದು, ಅದನ್ನು ಬಿಟ್ಟು ಅವನನ್ನು ಒಬ್ಬ ಕೊಲೆ ಮಾಡಿದವನೇ ಬಂದ, ಅವ ಯಾಕೆ ಕೊಲೆ ಮಾಡಿದ, ಅವನ ಮನಸ್ಸಲ್ಲಿ ಏನಿತ್ತು ಎನ್ನುವುದನ್ನು ಅವನು ತಿಳ್ಕೊಳ್ಬೇಕು. ಆಗ ಅವರಿಗೆ ಅರ್ಥ ಆಗುತ್ತೆ, ಇವ ಉದ್ದೇಶಪೂರ್ವಕವಾಗಿ ಮಾಡಿದವನ, ಅಚಾನಕ್ಕಾಗಿ ಮಾಡಿದವನ, ಇಲ್ಲ ಅವನ ಮೇಲೆ ಆಗಿರುವಂತಹ ನೋವಿಗೆ ರಿಯಾಕ್ಟ್ ಮಾಡಿದವನ ಅಂತ ಎಲ್ಲ ಗೊತ್ತಾಗುತ್ತೆ. ಅಂಥವನನ್ನು ಸಮಾಧಾನ ಮಾಡಿ, ಇಲ್ಲಿ ನೀನು ಏನು ಮಾಡ್ತಾಯಿದ್ದಿ, ಯಾವ ಕೆಲಸ ಮಾಡ್ತಾಯಿದ್ದಿ, ಏನು ಮಾಡ್ತಾಯಿದ್ದಿ ಅಂದೇಳಿ ಅವನಿಗೆ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆ ಹೇಳಿ ಅವನನ್ನು ಒಳ್ಳೆಯ ರೀತಿಯ ಗುಂಪು ಇಲ್ಲಿದೆ ಅಂಥ ಗುಂಪಿನೊಟ್ಟಿಗೆ ಬಿಡಬೇಕು. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ, ಈ ಕ್ರಿಮಿನಾಲಜಿಯ ಯೂನಿವರ್ಸಿಟಿಗೆ ಹೋದಾಗೆ ಆಗುತ್ತೆ. ಅವನನ್ನು ಕೊಂಡೋಗಿ ಕಳ್ಳರೊಟ್ಟಿಗೆ ಬಿಡೋದು. ಅಲ್ಲಿರೋರು ಯಾರು, ಎಲ್ಲರೂ ಕಳ್ಳರಿ. ಅವರು ಯಾವ ಮನೆಯನ್ನು ಹೇಗೆ ಹೊಡಿಬೇಕು ಅಂತ ಹೇಳುವವರು, ಅದು ಸಹ ಹಗಲಲ್ಲಿ ಹೊಡೆಯುವುದು ಹೇಗೆ, ರಾತ್ರಿ ಹೊಡೆಯುವುದು ಹೇಗೆ ವಾಚ್ ಮಾಡೋದು, ಈ ರೀತಿಯವರು. ದರೋಡೆಕೋರರ ಕೇಳಿದರೆ ಅವರು ದರೋಡೆ ಮಾಡಿ ಹೇಗೆ ಎಸ್ಕೇಪ್ ಆಗೋದು, ಎಲ್ಲೆಲ್ಲಿ ದರೋಡೆ
ಮಾಡಿದಂಥ ಸೊತ್ತುಗಳನ್ನು ಮಾರಾಟ ಮಾಡೋದು, ಇದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅವರವರ ಒಳಗೆ ಅವರನ್ನು ಸಂಪರ್ಕಕ್ಕೆ ಬಿಟ್ಟಾಗ ಅವರು ಅದರಲ್ಲಿ ಜಾಸ್ತಿ ಕಲ್ತ್ಕೊಂಡು ಹೋಗ್ತಾರೆ. ಎಲ್ಲ ರೀತಿಯ ಮರ್ಡರ್ ಪ್ಲ್ಯಾನ್ಗಳು ಅಲ್ಲಿ ಒಳಗೆ ರೆಡಿ ಆಗ್ತದೆ. ಅದು ಹೊರಗೆ ಎಕ್ಸಿಕ್ಯೂಟ್ ಆಗ್ತದೆ. ಹೊರಗೆ ಎಕ್ಸಿಕ್ಯೂಟಿವ್ ಆಗೋದು, ಒಳಗೆ ರೆಡಿ ಆಗೋದು. ಒಳಗೆ ಇದ್ದವನೊಬ್ಬನಿಗೆ ಬೇರೆ ಎಲ್ಲಿಂದಾದರೂ ಮಾಹಿತಿ ಬಂದು ಅವ ಹೊರಗೆ ಮಾಹಿತಿ ಕೊಡ್ತಾನೆ, ನೋಡಿ ಇಂತಿಂಥ ಒಬ್ಬ ಇದ್ದಾರೆ, ಅವ ಈ ರೀತಿಯಾಗಿ ಮೋಸ ಮಾಡಿದಾನಂತೆ, ಹೋಗಿ ಅವನ ಹತ್ರ ದುಡ್ಡು ವಸೂಲು ಮಾಡಿ ಅಂತ. ರಾತ್ರಿ ವೇಳೆ ಅವನಿಗೆ ಫೋನ್ ಹೋಗುತ್ತೆ, ಅವನು ಹೆದರ್ಕೊಂಡು ಬಿಡ್ತಾನೆ. ಅಂಥದ್ದೇ ಮಾಹಿತಿಗಳು ಜೈಲಿನಿಂದ ಹೊರಗೆ ಹೋಗ್ತದೆ, ಹೊರಗಿನಿಂದ ಫೋನು ಬರುತ್ತೆ. ಈ ರೀತಿಯಾಗಿ ಎಕ್ಸರ್ಷನ್ ಮಾಡುವಂಥ ಇದು ಜೈಲಲ್ಲೇ ಕ್ರಿಯೇಟ್ ಆಗೋದು. ಇನ್ನೊಂದೇನೆಂದರೆ ಇದು ಕೋಮು ದ್ವೇಷದ ಘರ್ಷಣೆ ಆಗ್ತಾ ಇರ್ತದೆ ಜೈಲಲ್ಲಿ. ಇದು ನಮ್ಮ ಜಿಲ್ಲೆಗೆ ಕಂಟಕವ ಅಂತ. ಖಂಡಿತವಾಗಿಯೂ ಹೌದು. ಯಾಕಂತ ಹೇಳಿದರೆ ಯಾವುದೇ ಜೈಲಲ್ಲಿ ಇಲ್ಲದಂಥ ವ್ಯವಸ್ಥೆ ಮಂಗಳೂರು ಜೈಲಲ್ಲಿರೋದು. ಮುಸ್ಲಿಮರಿಗೊಂದು ಬ್ಯಾರೆಕು, ಹಿಂದೂಗಳಿಗೊಂದು ಬ್ಯಾರೆಕು, ಪರಸ್ಪರ ಸಂಪರ್ಕಗಳು ಇಲ್ಲ. ಕೆಲವೊಂದು ಕೈದಿಗಳು ಮುಸ್ಲಿಮರ ಬ್ಯಾರಕಲ್ಲಿ ಹೋಗಿ ನಿಂತುಕೊಂಡದ್ದು ಇದೆ. ಕೆಲವೊಂದು ಕೈದಿಗಳು ಹಿಂದೂ ಬ್ಯಾರಕ್ನಲ್ಲಿ ಬಂದು ನಿಂತುಕೊಂಡದ್ದು ಇದೆ, ಇಲ್ಲ ಅಂತ ಇಲ್ಲ. ಅದು ಅವರವರ ವಿಶ್ವಾಸದ ಪ್ರಶ್ನೆ. ಆದರೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಮುಸ್ಲಿಮರ ಬ್ಯಾರಕ್ಕಿಗೂ ಹಿಂದೂಗಳ ಬ್ಯಾರಕ್ಕಿಗೂ ಒಂದು ತೆಳುವಾದ ಲೈನ್ ಆಫ್ ಕಂಟ್ರೋಲ್ ಇದೆ. ಈ ಮುಸ್ಲಿಮರ ಬ್ಯಾರಕಿಗೆ ಏನಾಗ್ತದೆ ಅಂದರೆ ಹೊರಗಿನಿಂದ ಊಟ, ನೀರು, ಫುಡ್ಸ್ ಇಂಥ ಸುತ್ತುಗಳು ಸಪ್ಲೈ ಆಗ್ತಾ ಇರ್ತದೆ. ಅದನ್ನು ಹಿಂದೂಗಳ ಬ್ಯಾರಕಿನವರು ನೋಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ತಂದು ಕೊಡುವವರು ಯಾರಿಲ್ಲ. ಆಗ ಅವರಿಗೆ ಅಸಹನೆ ಸ್ಟಾರ್ಟ್ ಆಗ್ತದೆ. ಅವರು ಜೋರು ಮಾಡೋದು ಯಾರು? ಸಿಬ್ಬಂದಿಗಳಿಗೆ, ಇಲ್ಲದ ಮುಸ್ಲಿಮರಿಗೆ. ಆಗ ಅವರು ರಿಯಾಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅದರಲ್ಲಿ ಎಲ್ಲ ಕೈದಿಗಳಂತ ಅಲ್ಲ, ಈ ಗ್ಯಾಂಗ್ ವಾರ್ಗಳಿಗೆ ಸಂಬಂಧಪಟ್ಟು ಬಂದಂಥ ಕೈದಿಗಳು ಒಂದು ಗ್ರೂಪ್. ಆದರೆ ಈ ಮಾದಕ ವಸ್ತುನಲ್ಲಿ ಸಿಕ್ಕಿಬಿದ್ದವರೊಂದು ಗುಂಪಾದರೆ, ಕಳ್ಳತನ, ದರೋಡೆ ಇಂಥ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದವರೊಂದು ಗುಂಪಾದರೆ, ಇಂತಹ ಗುಂಪುಗಳ ಮಧ್ಯೆ ಘರ್ಷಣೆಗಳು ಆಗುತ್ತೆ. ಆದರೆ ಕೋಮು ಭಾವನೆ ಕೆರಳಿಸುವುದು ಏನಂತ ಹೇಳಿದರೆ, ಒಂದು ಆರ್ಗನೈಸ್ಡ್ ಕ್ರೈಮಲ್ಲಿ ಬಂದವರು, ಸಂಘಟಿತ ಅಪರಾಧದಲ್ಲಿ ಬಂದವರು. ಈಗ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಒಳಗೆ ಬಂದವರು ಒಂದು ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಒಳಗೊಂಡು ಬಂದವರು. ಆದ್ದರಿಂದ ಅವರ ಬಗ್ಗೆ ಈ ಬ್ಯಾರಕಿನವರಿಗೆ ಒಂದು ಹೆದರಿಕೆ ಇರ್ತದೆ. ಯಾಕಂದರೆ ಅವರದೊಂದು ಸಂಘಟನೆ ಇದೆ ಅಂತ. ಆಗ ಇವರು ಸಂಘಟಿತರಾಗ್ತಾರೆ. ಅವರನ್ನು ಎಲ್ಲಿ ಹೊಡಿಬೇಕು ಅಂತೇಳಿ ಇವರು ಆಲೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಸಹ ಅದನ್ನೇ ಆಲೋಚನೆ ಮಾಡ್ತಾರೆ, ನಾವು ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತೇಳಿ. ಆದ್ದರಿಂದ ಅಲ್ಲಿ ಘರ್ಷಣೆ ಆಗ್ತಾ ಇತ್ತು. ಅದಕ್ಕೆ ಬೇಕಾಗಿ ಇಲ್ಲಿ ಅವರನ್ನು ಬೇರೆ ಬೇರೆ ಸೆಲ್ಲಲ್ಲಿ ಇಟ್ಟದ್ದು. ಇದು ಯಾಕಂದರೆ ಮೊದಲೇ ಇರಲಿಲ್ಲ. ಒಂದು 20 ವರ್ಷದ ಹಿಂದೆ ಈ ವ್ಯವಸ್ಥೆ ಇರಲಿಲ್ಲ. ಯಾವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಭಾವನೆ ಕೆರಳಿಗೆ ಆರಂಭವಾಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆಗಳು, ಹೊಡೆದಾಟಗಳು, ಬಡಿದಾಟಗಳು ಆರಂಭವಾಯಿತು. ಒಂದು ಬಡಿದಾಟಕ್ಕೆ ಮತ್ತೊಂದು ಕೌಂಟ್ರು ಯಾವಾಗ ಆಗಲಿಕ್ಕೆ ಶುರುವಾಯಿತು, ಒಂದಕ್ಕೊಂದು ಸಂಬಂಧವೇ ಇಲ್ಲದ್ದು, ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಹ ಕ್ರೈಮ್ಗಳು ನಡೀಲಿಕ್ಕೆ ಆದಾಗ ಅದು ನೀಟಾಗಿ ಪಾರ್ಟಿಷನ್ ಆಯಿತು, ಇಬ್ಬಾಗಾಯಿತು, ಹಿಂದೂ ಮುಸ್ಲಿಮ್ಸ್. ಅದರ ಮಧ್ಯೆ ಕ್ರಿಶ್ಚಿಯನ್ರು ಹೋದರೆ ಎಲ್ಲಿ ಹೋಗ್ತಾರೆ? ಅವರು ಹಿಂದೂಗಳೊಟ್ಟಿಗೆ ಇರ್ತಾರೆ. ಕ್ರಿಶ್ಚಿಯನ್ರು ಹೋದರೆ ಹಿಂದೂಗಳೊಟ್ಟಿಗೆ ಇರ್ತಾರೆ. ಆದರೆ ಅಂಥ ಕ್ರಿಶ್ಚಿಯನ್ಗಳು ಹೋಗೋದು ಭಾರಿ ಕಡಿಮೆ. ನೋಡಿ, ಅಪರಾಧ ಕೃತ್ಯಗಳಲ್ಲಿ ಆ ಕಮ್ಯುನಿಟಿಯವರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವವರು. ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸಬೇಕು. ಯಾಕಂದರೆ ಅವರ ಧರ್ಮ ಅದನ್ನು ಒಪ್ಪುವುದಿಲ್ಲ ಅಂತ. ಹಾಗಂತ ಹೇಳಿದರೆ ಯಾವ ಅಪರಾಧವನ್ನು ಯಾವ ಧರ್ಮ ಒಪ್ಪುವುದಿಲ್ಲ, ಅದು ಪ್ರಶ್ನೆ ಬೇರೆ. ಅಂದರೆ ಅದನ್ನು ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಅವರು ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಹೋಗೋದು. ನಿಮಗೆ ರೌಡಿಗಳಲ್ಲಿ 1-2 ಮಂದಿ ಸಿಗ್ಬೋದು, ಕಳ್ಳರಲ್ಲಿ 1-2 ಮಂದಿ ಸಿಗ್ಬೋದು, 100ರಲ್ಲಿ. ಅವರ ಪರ್ಸೆಂಟೇಜ್ ಆಫ್ ಕ್ರೈಮ್ಸ್ ಅವರ ಸಮುದಾಯದಲ್ಲಿ ಭಾರಿ ಕಡಿಮೆ. ಅಂಥವ್ರನ್ನ ಏನಾದರೂ ಅನಿವಾರ್ಯವಾಗಿ ಜೈಲಿಗೆ ಹಾಕೋದಾದರೆ ಅವರು ಹಿಂದೂಗಳ ಬ್ಯಾರಕಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ.
ಇನ್ನೊಂದಂದ್ರೆ ಏನು ಇಲ್ಲಿ ಜೈಲಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡಿ ವಿಚಾರಣಾ ದಿನ ಕೈದಿಗಳು ಅದರಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಅವರು ಏನು ರಾಜ್ಯಕ್ಕೆ ಒಮ್ಮೆ ಮಾದರಿಯಾಗಿದ್ರು ಕೃಷಿ ಚಟುವಟಿಕೆ ಜೈಲಲ್ಲಿ ಮಾಡಿ. ನೋಡಿ, ಅದು ಆಯಾ ಸೂಪರ್ಡೆಂಟರ ಜವಾಬ್ದಾರಿ. ಆ ಕೈದಿಗಳನ್ನು ಬಳಸಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡಿದ್ದು. ಈ ಬಿತ್ತನೆ ಬೀಜಗಳನ್ನು ತರಿಸಿ ಬಿತ್ತನೆ ಮಾಡಿದ್ದು, ಅದನ್ನು ಮಾರಾಟ ಮಾಡಲಿಕ್ಕೆ ಒಂದು ಮಳಿಗೆ ಮಾಡಿದ್ದು ಎಲ್ಲವೂ ಇದೆ, ಅಲ್ಲಿದೆ. ಈಗ ಅಲ್ಲಿ ಒಳಗೆ ಇದ್ದ ಖಾಲಿ ಜಾಗವನ್ನು ಅವರು ಉಪಯೋಗ ಮಾಡಿಕೊಂಡು ಅದನ್ನೆಲ್ಲ ಮಾಡಿದರು. ಆಗ ಕೆಲವು ಕೈದಿಗಳನ್ನ ಅದಕ್ಕೆ ನಿಯೋಜಿಸಿದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಓಡಿ ಹೋದರೆ ಅಂತವ್ರು, ಯಾಕಂದರೆ ಇದು ಶಿಕ್ಷಾ ಬಂದಿಗಳಿರುವಂಥ ಕೈದಿ ಇದಲ್ಲ, ಇದೆಲ್ಲ ವಿಚಾರಣಾ ದಿನ ಕೈದಿಗಳಿರೋದು. ನಿಮಗೆ ಸಬ್ ಜೈಲಿನ ಹೊರಗೆ ಅಂದರೆ ಸೂಪರ್ಡೆಂಟ್ನವರ ಮನೆ ಇರುವಂಥ ಸೈಡ್ನಲ್ಲಿ ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಅವರು ಅವರೇ ಬೆಳೆದಂಥ ತರಕಾರಿಗಳನ್ನು ಮಾರಾಟ ಮಾಡುವಂಥ ಒಂದು ಕಟ್ಟೆ ಮಾಡಿದರು, ಪ್ರಾಂಗಣ ಅಂತ ನಾವೇನು ಹೇಳ್ತೇವೆ, ಅಂಥದ್ದನ್ನು ಮಾಡಿದರು ಜೈಲಿನ ಹೊರಗಡೆ. ಆಗ ನೀವು ಇವರನ್ನು ಕರ್ಕೊಂಡು ಬರಬೇಕಾಗತ್ತೆ, ಯಾರನ್ನು ವಿಚಾರಣೆ ದಿನ ಕೈದಿಗಳಲ್ಲಿಗೆ ಕರ್ಕೊಂಡು ಬರಬೇಕಾಗತ್ತೆ. ಅದು ಏನಾಗ್ತದೆ, ರಸ್ತೆ ಬದಿಯಲ್ಲಿ ಇರ್ತದೆ. ಕೆಲವರಿಗೆ ಜೈಲೊಳಗೆ ಹೋಗುವುದು ಒಂದು ಮುಜುಗರ ಆಗುವಂಥವರನ್ನೂ ಕರ್ಕೊಂಡು ಬಂದು ಬಿಟ್ಟರೆ, ಅವರ ಪರಿಚಿತರು ಯಾರಾದರೂ ಅಲ್ಲಿ ಸಿಕ್ಕಿದ್ರೆ ಒಮ್ಮೆ ಜೈಲಿಗೆ ಹೋದ್ರು ಅವಳು ಮಣ್ಣು ತುಂಬೊಂದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಪರಿಸ್ಥಿತಿ ಬಂದ. ಅದಕ್ಕಿಂತ ಹಿಂದೆ ಒಬ್ಬ ಕೈದಿಯನ್ನು ತೆಂಗಿನ ಮರಕ್ಕೆ ಸೇಲ ಕೊಯ್ಲಿಕ್ಕೆ ಅಂತ ಹತ್ತಿಸಿದಾಗ ಆ ಕೈ ಜಾರಿ ಬಿದ್ದು ಏಟಾಯ್ತು ಅವನಿಗೆ. ಅದು ಇಶ್ಯೂ ಆಯಿತು. ನೀವು ಕೈದಿಗಳನ್ನು ವಿಚಾರಣಾ ದಿನ ಕೈದಿಗಳನ್ನು ನೀವು ಕೆಲಸ ಮಾಡಿಸುವಾಗಿಲ್ಲ. ಆದ್ದರಿಂದಾಗಿ ಆ ಸಂದರ್ಭದಲ್ಲಿ ಆ ತೆಂಗಿನ ಮರದಿಂದ ಬಿದ್ದ ಘಟನೆ ನಡೆದ ನಂತರ ಆ ಚಟುವಟಿಕೆಗಳು ಇಲ್ಲ. ಒಂದು ವೇಳೆ ಆ ಚಟುವಟಿಕೆಗಳಿದ್ದರೆ ಅವರಿಗೂ ಒಂದು ರೀತಿಯಲ್ಲಿ ಮನ ಪರಿವರ್ತನೆಗೆ ಸಾಧ್ಯ ಆಗ್ತಾಯಿತ್ತು ಅಂತೇಳಿ. ನಿಮ್ಮ ಯೋಗ ಭಜನೆ ಇದೆಲ್ಲ ಬಂದಾದದ್ದು ಆ ಕಾರಣಕ್ಕಾಗಿ. ಈಚೆಯಿಂದ ಇವರು ಭಜನೆ ಹೇಳಿದ ಕೂಡಲೇ ಆಚೆಯಿಂದ ಅವರು ವಾಲು ಮಾಡಿದರೆ ಘರ್ಷಣೆ. ನಿಮಗಲ್ಲಿ ಹಿಂದೆ ಆಯುಧ ಪೂಜೆ ನಡೀತಿತ್ತು, ಇದು ನವರಾತ್ರಿ ನಡೀತಿತ್ತು, ಎಲ್ಲವೂ ನಡೀತಿತ್ತು. ಇಲ್ಲಿ ಸಬ್ ಜೈಲಲ್ಲಿ ಆಯುಧ ಪೂಜೆ ಈಗ ಸಹ ಮಾಡ್ತಾರೆ, ಅವರು ಅಧಿಕಾರಿಗಳೇ ಮಾಡ್ತಾರೆ. ನವರಾತ್ರಿ ನಡೀತಿತ್ತು, 9 ದಿವಸ ಪೂಜೆ ಇತ್ತು, ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ. ಚೌತಿ ನಡೀತಿತ್ತು, ಅಷ್ಟಮಿ ನಡೀತಿತ್ತು. ಈ ರೀತಿಯ ಒಂದು ಸಮಾರಂಭಗಳು ನೋಡಿದ್ರು. ಅದಕ್ಕೆ ಕೆಲವರು ಆಕ್ಷೇಪ ಇರ್ತದೆ, ಅದು ಸರಕಾರಿ ಕೆಲವು. ಅಲ್ಲಿ ಹಿಂದೂಗಳ ಧಾರ್ಮಿಕ ಆಚರಣೆ ಮಾತ್ರ ಯಾಕೆ ಮಾಡೋದು? ಅದೇ ರೀತಿ ಈಚೆಗೆ ಬಕ್ರೀದ್, ಮೊಹರಮ್ಮು ಇದು ಬಂದರೆ ಅಲ್ಲಿಯ ಕೈದಿಗಳಿಗೆ ಸ್ವೀಟ್ ಕೊಡೋದು, ಇದು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಮಾಡಲಿಲ್ಲ ಅಂತ ಇಲ್ಲ, ಮಾಡಿದರು. ಆದರೆ ಪರಸ್ಪರ ಅಪನಂಬಿಕೆಗಳು ಯಾವಾಗ ಜಾಸ್ತಿ ಆಗ್ತಾ ಹೋಯ್ತು ಅದಕ್ಕೆಲ್ಲ ಕತ್ತರಿ ಬಿಡಲಿಕ್ಕೆ ಆಯಿತು. ಕೈದಿಗಳ ಮಧ್ಯೆ ನೀವು ಯಾವಾಗ ಒಂದು ಅಪನಂಬಿಕೆಯನ್ನು ಸೃಷ್ಟಿ ಮಾಡಿದರು ಅದು ಆ ರೀತಿ ಆಯಿತು. ಯಾಕಂದರೆ ಅವರು ಹೊರಗೆ ಯಾವುದೋ ಒಂದು ಕಾರಣದಿಂದ ಅಪರಾಧ ಮಾಡಿ ಒಳಗೆ ಬಂದಿರು, ಅದು ಗೊತ್ತಿರಬೇಕು ನಿಮಗೆ ಯಾವ ಕಾರಣದಿಂದ ಅವರು ಬಂದಿದ್ದಾರೆ. ಆದ್ದರಿಂದ ಅವರ ಮನಸ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕಂತ ನೀವು ಆಲೋಚನೆ ಮಾಡಬೇಕು. ಈ ಪೊಲೀಸ್ ಅಧಿಕಾರಿಗಳಾಗಲಿ, ಸಬ್ ಜೈಲ್ ಸಿಬ್ಬಂದಿಗಳಾಗಲಿ, ಸಬ್ ಜೈಲ್ ಅಧಿಕಾರಿಗಳಾಗಲಿ ಅತ್ಯುತ್ತಮ ಕೌನ್ಸಿಲರ್ಗಳು. ಯಾಕಂತ ಹೇಳಿದರೆ ಅವರು ಸಾವಿರಾರು ಮಂದಿಯನ್ನು ಅಪರಾಧ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡವರನ್ನು ನೋಡಿದವರು, ಪ್ರತಿಯೊಬ್ಬರನ್ನು ಮಾತಾಡಿಸಿದವರು. ಈಗಲೂ ಕೆಲವು ಅಧಿಕಾರಿಗಳ ಹತ್ರ ನಾವು ಮಾತಾಡುವಾಗ ಹೇಳ್ತಾರೆ, ಕೆಲವರು ನಾವಿರುವಾಗ ಕೈದಿಗಳೆಲ್ಲ ಹೀಗೆ ಇದ್ದರು, ಅವರನ್ನು ನಾವು ಕೈದಿಗಳಂತ ಟ್ರೀಟೇ ಮಾಡ್ತಾ ಇರಲಿಲ್ಲ, ಒಂದು ರೀತಿಯಲ್ಲಿ ಸ್ನೇಹಿತರಾಗಿ ನೋಡ್ಕೋತಾ ಇದ್ದೆವು. ಅವರು ನಮ್ಮನ್ನು ಗೌರವದಿಂದ ಒಂದು ಅಧಿಕಾರಿಗಳ ಥರ ನೋಡ್ತಾ ಇದ್ದರು, ನಮಗೆ ಅನುಕೂಲ ಆಗ್ತಾ ಇತ್ತು ಅಂತೇಳಿ. ಅಂಥ ಪರಿಸ್ಥಿತಿ ಈಗ ಬದಲಾಗಿದೆ. ಇದಕ್ಕೆ ಕಾರಣ ಏನು? ಅಧಿಕಾರಿಗಳ ವರ್ತನೆ ಬದಲಾಗಬೇಕು. ಅದೇ ರೀತಿ ಕೈದಿಗಳು ಸಹ ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಬೇಕು. ಈಗ ನಿಮಗೆ ಒಬ್ಬನ ಮೇಲೆ ಒಂದು ಕೇಸ್ ಹಾಕಿ ಅವನನ್ನು ನಿಯಂತ್ರಿಸ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಒಂದು ಕೇಸ್ ಬಿದ್ದ ಕೂಡಲೇ ಅವನಿಗೆ ಅನುಭವ ಆಯಿತು, ಒಂದು ಕೇಸ್ ಅಂದರೆ ಏನು ಅಂತೇಳಿ. ಅವನ ಮೇಲೆ 10 ಕೇಸ್ ಆದರೂ ಅವನಿಗೆ ಆಗೋದು ಅನುಭವ ಅಷ್ಟೇ.
3 ಕೇಸ್ ಆದರೂ ಅವನಿಗೆ ಆಗುವ ಅನುಭವ ಅಷ್ಟೇ. 1 ವರ್ಷ ಜೈಲಲ್ಲಿ ಕೂತ್ಕೊಳ್ಬೇಕಂತೇಳಿ ಒಬ್ಬ ನಿಶ್ಚಯ ಮಾಡಿ ಒಬ್ಬ ಬಂದಂತಾದರೆ ಅವನ ಮೇಲೆ 10 ಕೇಸ್ ಹಾಕಿದರೆ ಅವರು 1 ವರ್ಷವೇ ಕೂತ್ಕೊಳ್ಳುವುದಂತ ನಿಶ್ಚಯ ಮಾಡಿದರೆ 1ನೇ ವರ್ಷದಲ್ಲಿ ಅಷ್ಟು ಕೇಸನ್ನು ಮುಗಿಸ್ತಾರೆ. ಗೊತ್ತಿದೆ ಅವರಿಗೆ. ಯಾಕಂತ ಹೇಳಿದರೆ ಅವರಿಗೆ ಹೊರಗಿನಿಂದ ಕೆಲವೊಂದು ಸಹಕಾರಗಳು ಸಿಗ್ತವೆ ಆಟೋಮೆಟಿಕಲಿ ಸಿಗುವುದು, ಅನಿರೀಕ್ಷಿತವಾಗಿ ಸಿಗುವುದು. ಯಾಕಂದರೆ ಅಲ್ಲಿ ಜೈಲಿನ ಒಳಗೆ ಏನೂ ಗತಿ ಇಲ್ಲದವನು ಬಂದಿರ್ತಾನೆ, ಮಾಹಿತಿ ಇಲ್ಲದವನು ಬಂದಿರ್ತಾನೆ, ಯಾವುದೋ ಒಂದು ಕಾರಣದಿಂದಾಗಿ ಒಳಗೆ ಬಂದಿರ್ತಾನೆ. ಅಂಥವರನ್ನು ಬಳಸಿಕೊಂಡು ಅವರ ಉದ್ದೇಶವನ್ನು ಈಡೇರಿಸಿಕೊಳ್ತಾರೆ. ಅಂಥವರು ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಇದು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.